ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಸರ್ವೇ ಸಾಮಾನ್ಯ ಎಲ್ಲ ಸಹಕಾರಿ ಸಂಘಗಳಲ್ಲಿ ಅದು ಸಂಪ್ರದಾಯವಿರುವಂತೆ ಅದರ ಅಧ್ಯಕ್ಷರಾಗಿರುವವರೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಳ್ಳುವಂಥದ್ದು, ಹಾಗೆ ನಿರ್ದೇಶಕರೆಲ್ಲ ಆಸೀನರಾಗಿರುವಂಥದ್ದು. ನಿಮ್ಮೆಲ್ಲರ ಬಹಳ ಆತ್ಮೀಯ ಗೌರವದಿಂದ ಕಾಣುವಂಥ ಶ್ರೀಯುತ ಸೌಂದರ್ಯ ರಮೇಶ್ ಅವರು ಬೆಂಗಳೂರಿನ ದಾಸರಹಳ್ಳಿ ಸಹಿತವಾಗಿ ಮಂಗಳೂರು ತಾಲೂಕಿನ ನಮ್ಮ ಕಟೀಲ್ವರೆಗೆ ಶಿಕ್ಷಣ ಸಂಸ್ಥೆ ಹಾಗೂ ಹೋಟೆಲ್ ಉದ್ಯಮ ಇತ್ಯಾದಿ ಅನೇಕ ಉದ್ಯಮದಲ್ಲಿ ತೊಡಗಿಕೊಂಡಿರುವವರು. ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಒಂದಿಷ್ಟು ಕೆಲಸ ಮಾಡಬೇಕು, ಜನೋಪಯೋಗಿ ಕೆಲಸದ ಮೂಲಕವಾಗಿ ಇಂತಹ ಒಂದು ಒಳ್ಳೆಯ ಕರ್ತವ್ಯ ನಿರ್ವಹಣೆ ಜೀವನದಲ್ಲಿ ಆಗಬೇಕೆಂಬ ದೃಷ್ಟಿಯಲ್ಲಿ ಈ ಸಹಕಾರಿ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. 2ನೇ ವರ್ಷಕ್ಕೆ ಇದು ಕಾಲಿಟ್ಟಿದ್ದೇವೆ. ಹಾಗೆ ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಈ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸೌಂದರ್ಯ ರಮೇಶ್ ಅವರು ವಹಿಸಿಕೊಳ್ಬೇಕಂತೇಳಿ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಸಿಬ್ಬಂದಿಗಳ ವರ್ಗದ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಶಾಲ್ ಕಾಸಿಂಬೆಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ನಾನು ಬರಮಾಡಿಕೊಳ್ತಾ ಇದ್ದೇನೆ. ನಿರ್ದೇಶಕರಾಗಿ ಅವರೊಂದಿಗೆ ಈ ಸೊಸೈಟಿಯಲ್ಲಿ ಇರತಕ್ಕಂಥವರು ಶ್ರೀ ಶ್ರೀನಿವಾಸ್ ಎಸ್, ಶ್ರೀ ನಾರಾಯಣ ಕುಲಾಲ್, ಶ್ರೀ ಭರತ್ ಪಿ, ಶ್ರೀಮತಿ ನಿರ್ಮಲ, ಶ್ರೀಮತಿ ಚೈತ್ರ ಆರ್, ಕುಮಾರಿ ಸೌಮ್ಯ, ಶ್ರೀ ಅನಿಲ್ ಕುಮಾರ್, ಶ್ರೀ ಬಿ ಲೋಹಿತ್, ಶ್ರೀ ವಿವೇಕ್ ಅವರು, ಶ್ರೀ ವಿನಯ್ ರಾಜ್ ಎ ಹಾಗೂ ನಮ್ಮ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥಾಪನಾ ನಿರ್ದೇಶಕರಾಗಿರುವಂಥ ಶ್ರೀಯುತ ಶಶಿಧರ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಎಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರು ಶ್ರೀಯುತ ನಮ್ಮ ಕಟ್ಟಡದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಪ್ರೀತಮ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅಧ್ಯಕ್ಷ ಕೇಳಿಕೊಂಡಿದ್ದಾರೆ. ಅವರು ಕೂಡ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸತ್ಯನೇತ್ರೆ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಯಿ ಶ್ರೀ ಭ್ರಮರಾಂಬೆ ಶ್ರೀ ಕಟಿಲೇಶ್ವರಿ. ಆಹಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಔಪಚಾರಿಕವಾಗಿ ನಾನೊಂದು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಿಜವಾಗಿ ಕೂಡ ಇಂತಹ ಒಂದು ನಮ್ಮ ಸೋಮೇಶ್ವರ ಗ್ರಾಮದ ಶ್ರೀಯುತ ನಮ್ಮ ಈ ಒಂದು ಗ್ರಾಮದಲ್ಲಿ ಕೊಲ್ಯ ಪ್ರದೇಶದಲ್ಲಿ ನಮ್ಮ ಮಾಗಣಿಯ ಸೋಮನಾಥ ದೇವರ ಅನುಗ್ರಹ ಹಾಗೂ ಕೊಲ್ಯ ಶ್ರೀ ಶಾರದಾ ಮಾತೆ ಇರ್ಬೋದು, ಅವರು ನಂಬಿದಂಥ ಕಟೀಲು ಭ್ರಮರಾಂಬೆ ಇರ್ಬೋದು, ಇವರೆಲ್ಲರ ಒಂದು ಅನುಗ್ರಹ ಆಶೀರ್ವಾದದೊಂದಿಗೆ ಇಲ್ಲಿ ಎಲ್ಲ ಜನರಿಗೆ ಒಂದು ಸಹಾಯ ಆಗಬೇಕೆಂಬ ದೃಷ್ಟಿಯಲ್ಲಿ ಆರಂಭಗೊಂಡಂಥ ಈ ಒಂದು ಸೊಸೈಟಿ ನಿಜವಾಗಿ ಕೂಡ ಬೇರೆ ಉದ್ಯಮಗಳಲ್ಲಿ ನಮ್ಮಲ್ಲಿ ಒಂದು ಸ್ವಾರ್ಥ ಇರ್ತದೆ, ಆದರೆ ಸಹಕಾರ ಎಂಬ ಶಬ್ದ ಅದನ್ನು ಹೇಳುವುದಿಲ್ಲ. ಆ ಸಹಕಾರ ಅಂದರೆ ಪರಸ್ಪರ ಎಲ್ಲರಿಗೂ ಸಹಕಾರ ಆಗುವ ರೀತಿಯಲ್ಲಿ ಅಲ್ಲಿ ಸದಸ್ಯರಾದವರು ತಾವೇ ಸದುಪಯೋಗವನ್ನು ಪಡೆದುಕೊಳ್ಳುವಂಥ ರೀತಿಯಲ್ಲಿ ಇದು ನಿರ್ಮಾಣಗೊಳ್ತಾ ಇದೆ. ಆ ರೀತಿಯಲ್ಲಿ ಈ ಪರಿಸರದವರಿಗೆ ಅನೇಕ ಇದರಲ್ಲಿ ತುಂಬ ಸಹಕಾರಿ ಆಗಿದೆ ಎಂಬುದನ್ನು ಕೂಡ ಹೇಳಿಕೊಳ್ಳುತ್ತಾ ಇಂತಹ ಸಂಸ್ಥೆಯನ್ನು ನೆರವೇರಿಸಿಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಪ್ರೀತಿಯನ್ನು ಗಳಿಸಿದ ಮತ್ತು ತಮ್ಮದಾದಂಥ ಕರ್ತವ್ಯ ನಿರ್ವಹಿಸಿದಂಥ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಸೌಂದರ್ಯ ರಮೇಶ್ ಅವರಿಗೆ ಔಪಚಾರಿಕವಾಗಿ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಆಡಳಿತ ವರ್ಗದಲ್ಲಿ ಉಪಾಧ್ಯಕ್ಷರಾಗಿ ಶ್ರೀ ವಿಶಾಲ್ ಕಾಸಿಂಬೆಟ್ಟು, ನಿರ್ದೇಶಕರಾಗಿ ಶ್ರೀ ಶ್ರೀನಿವಾಸ ಎನ್, ಶ್ರೀ ನಾರಾಯಣ ಕುಲಾಲ್, ಭರತ್ ಪಿ, ಶ್ರೀಮತಿ ನಿರ್ಮಲಾ, ಶ್ರೀಮತಿ ಚೈತ್ರ ಆರ್, ಕುಮಾರಿ ಸೌಮ್ಯ, ಅನಿಲ್ ಕುಮಾರ್, ಶ್ರೀ ಬಿ ರೋಹಿತ್, ಶ್ರೀ ವಿವೇಕ್ ಅವರು, ಶ್ರೀ ವಿನಯ್ ರಾಜ್ ಅವರು, ಹಾಗೆ ಶಶಿಧರ್ ಶೆಟ್ಟಿ ಮತ್ತು ತೋನ್ಸೆ ಪುಷ್ಕಳ್ ಕುಮಾರ್ ಅಂದರೆ ವ್ಯವಸ್ಥಾಪನಾ ನಿರ್ದೇಶಕರು ಮತ್ತು ಕಾರ್ಯಗುಣ ನಿರ್ದೇಶಕರು ಅಂತ 2 ಮಾಡಿದ್ದಾರೆ ಕೆಲವು ಸಹಕಾರಗಳಿಗೆ ಬೇಕಾಗಿ. ಅದರಲ್ಲಿ ನಾನು ಶಶಿಧರ್ ಶೆಟ್ಟಿ ಮತ್ತು ಪುಷ್ಕಳ್ ಕುಮಾರ್ ಸೇರಿಕೊಂಡಿದ್ದೇವೆ. ಅಲ್ಲದೆ ಈ ಒಂದು ನಮ್ಮ ಈ ಒಂದು ಸಹಕಾರಿ ಸಂಘ ಒಳ್ಳೆಯ ರೀತಿಯಲ್ಲಿ
ನಡಿಬೇಕಾದರೆ ಭಾಳ ವಿಶೇಷವಾಗಿ ಇದಕ್ಕೆ ದುಡಿಯುವವರು ಬೇಕಾಗ್ತದೆ. ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಸುನೀತಾ ಅವರಿದ್ದಾರೆ. ಈಗಾಗಲೇ ಇಲ್ಲಿ ಮೊದಲ ವರ್ಷದಲ್ಲಿ ದುಡಿದು ಹೋದಂಥ ಪೂರ್ಣಿಮಾ ಅವರು ಸಹಕಾರ ಕೂಡ ಪ್ರೋತ್ಸಾಹ ಕೂಡ ಇದೆ. ಹಾಗೆ ಹಿರಿಯ ಗುಮಾಸ್ತೆಯಾಗಿ ಶ್ರೀಮತಿ ಅರ್ಪಿತಾ ಅವರು, ಸಾಲ ವಸೂಲಾತಿ ಸಿಬ್ಬಂದಿಯಾಗಿ ಶ್ರೀ ಲೋಹಿತ್ ಕುಮಾರ್ ಅವರು, ಸೌಂದರ್ಯ ನಿತ್ಯ ನಿಧಿ ಠೇವಣಿ ಅಂದರೆ ಪಿಗ್ಮಿ ಸಂಗ್ರಾಹಕರಾಗಿ ಶ್ರೀ ಪ್ರಸಾದ್ ಬಿರಾಟ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರನ್ನು ಕೂಡ ನಾನು ಆದರಪೂರ್ವಕವಾಗಿ ಇವತ್ತಿನ ಸಭೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವಂಥ ನಿರ್ದೇಶಕ ಮಂಡಳಿಗೆ, ಅಧ್ಯಕ್ಷರಿಗೆ ನಮ್ಮ ಸುನೀತಾ, ಅರ್ಪಿತಾ ಹಾಗೆ ಪೂರ್ಣಿಮಾ ಅವರು ಪುಷ್ಪ ನೀಡಿ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ವಾಗತವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಸೊಸೈಟಿಗೆ ಅಥವಾ ಒಂದು ಸಹಕಾರಿ ಸಂಘಕ್ಕೆ ಬಹಳ ಮುಖ್ಯವಾದಂಥ ಬೆನ್ನೆಲುಬು ಸದಸ್ಯರು. ಸಾಧಾರಣ 800ಕ್ಕೂ ಮಿಕ್ಕಿ 2 ವರ್ಷದಲ್ಲಿ ಸದಸ್ಯರನ್ನು ಹೊಂದಿರತಕ್ಕಂಥ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಸದಸ್ಯರನ್ನು ಮರೆಯುವಂತಿಲ್ಲ. ಅವರು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಬ್ಬರಿಗೆ ಜಾಮೀನು ಹಾಕುವುದಕ್ಕೆ ಬೇಕಾಗಿ ಅಥವಾ ಸ್ವತಃ ಒಂದು ಸದಸ್ಯರಾಗುವಂಥ ಒಂದು ಗೌರವದಿಂದಾಗಲಿ ಈ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕೆಂಬ ದೃಷ್ಟಿಯಲ್ಲಾಗಲಿ ಅಥವಾ ಸಾಲ ಸೋಲವನ್ನು ಪಡೆಯುವಂಥ ಅವರ ಒಂದು ವಿಶೇಷವಾದ ಅವರಿಗೆ ಬೇಕಾದಂಥ ಸದುಪಯೋಗವನ್ನು ಪಡೆಯುವ ನೆಲೆಯಲ್ಲಾದರೂ ಸದಸ್ಯರಾಗಿದ್ದಾರೆ. ಅಂತಹ ಸದಸ್ಯರನ್ನು ಬರಮಾಡಿಕೊಳ್ಳುವಂಥ ಸಭೆ ಇಂಥ ಒಂದು ಸಾಮಾನ್ಯ ಸಭೆಯಾಗಿರ್ತದೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಸದಸ್ಯರನ್ನು ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಠೇವಣಿದಾರರನ್ನು ನಾವು ಮರೆಯುವಂತಿಲ್ಲ. ಒಂದು ಸಹಕಾರಿ ಸಂಘ ನಡಿಬೇಕಾದರೆ ನಿರಕು ಠೇವಣಿ ಇರ್ಬೋದು ಅಥವಾ ಇನ್ನು ಪಿಗ್ಮಿ ಠೇವಣಿ ಇರ್ಬೋದು, ಅದರ ಜೊತೆಗೆ RD ಅಕೌಂಟ್ಸ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ಗ್ರಾಹಕರಾಗಿ ನಿರ್ವಹಿಸ್ತಾರೆ. SP ಖಾತೆ ಇರ್ಬೋದು, ಇದೆಲ್ಲವನ್ನು ನಿರ್ವಹಿಸುವಂಥ ಗ್ರಾಹಕರು ಬಂಧುಗಳು. ಅದು ಅವರು ಸದಸ್ಯರಾಗದಿದ್ದರೂ ಕೂಡ ಈ ಕೆಲಸವನ್ನು ಮಾಡ್ತಾರೆ. ಅದು ಸೊಸೈಟಿಯ ಒಂದು ಪ್ರಗತಿಗೆ ಕಾರಣೀಭೂತವಾಗ್ತದೆ. ಆ ನೆಲೆಯಲ್ಲಿ ಅಂಥ ಎಲ್ಲ ಗ್ರಾಹಕ ಬಂಧುಗಳನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇದರ ಚಟುವಟಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ನಮಗೆ ಮಾಧ್ಯಮ ಬಂಧುಗಳು ಬಹಳ ಮುಖ್ಯರಾಗ್ತಾರೆ. ಹಾಗೆ ಇಲ್ಲಿನ ಹೊಸಕುರಳಿರ್ಬೋದು ಮತ್ತು ನಮ್ಮ ಹಬ್ಬಕ್ಕ TV ಇರ್ಬೋದು, ಇವರೆಲ್ಲ ಭಾಳ ಸ್ನೇಹಿತರಾಗಿ ಅಥವಾ ಪತ್ರಿಕಾ ಮಾಧ್ಯಮದವರು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡ್ತಾರೆ. ಆ ನೆಲೆಯಲ್ಲಿ ಮಾಧ್ಯಮ ಬಂಧುಗಳನ್ನು ಕೂಡ ನಾನು ಆತ್ಮೀಯವಾಗಿ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಈಗಲೇ ಹೇಳ್ತೇನೆ, ಮತ್ತೊಮ್ಮೆ ಕೂಡ ಹೇಳ್ತೇನೆ, ನೆನಪಿಗೋಸ್ಕರ ಭಾಳ ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದಾರೆ. ಸಾಮಾನ್ಯವಾಗಿ ನಡೆಯುವಂಥ ಸರ್ವ ಸದಸ್ಯರ ಒಂದು ಸಭೆ ಒಂದು ರೀತಿಯಲ್ಲಿದ್ದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಒಂದು ಸ್ಕಾಲರ್ಶಿಪ್ ಕೊಡುವಂಥದ್ದು ಇವತ್ತು ಅನೇಕ ಸಹಕಾರಿ ಸಂಘಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ನಲ್ಲಿ ನಡೀತದೆ. ಮಕ್ಕಳಿಗೆ ಅದು 80% ಜಾಸ್ತಿ ಇದ್ದವರಿಗೆ, 90% ಜಾಸ್ತಿ ಇದ್ದವರಿಗೆ ಅಂಥ ಯೋಜನೆಯನ್ನು ಸದಸ್ಯರ ಮಕ್ಕಳಿಗೆ ಜಾರಿಗೊಳಿಸಿದ್ದಾರೆ ನಮ್ಮ ಅಧ್ಯಕ್ಷರು. ಅಂದರೆ ಯಾರು 90% ಅಬವ್ ಇದ್ದಾರ ಸದಸ್ಯರ ಮಕ್ಕಳು, ಅವರಿಗೆ ಭಾಳ ಉತ್ತಮವಾದಂಥ ರೂಪಾಯಿ 5,000 ಕನಿಷ್ಠ 5,000 ಮೊತ್ತವನ್ನು ನೀಡುವಂಥ ಒಂದು ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು, ಅದು ಸಾಮಾನ್ಯ ಎಲ್ಲ ಸಹಕಾರಿ ಸಂಘಗಳಲ್ಲಿ ಇರದಂಥದ್ದು, ಯಾರು ಸದಸ್ಯರಾಗಿ ಈ ಸೊಸೈಟಿಯಲ್ಲಿ ಇದ್ದಾರ ಅವರಿಗೆ ಏನಾದರೂ ಭಾಳ ಅವರ ಜೀವನದಲ್ಲಿ ಅವರ ಕುಟುಂಬದಲ್ಲಿ ತುಂಬ ಅಸಹಾಯಕತೆ ಅಶಕ್ತತೆ ಇದ್ದರೆ ಅಂಥ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಅಥವಾ ಆ ಸದಸ್ಯೆ ಅಥವಾ ಸದಸ್ಯರು ಅನಾರೋಗ್ಯದಲ್ಲಿ ಬಿದ್ದರೆ, ತೀವ್ರವಾದಂಥ ಅನಾರೋಗ್ಯ ಒಂದು ಕಾಯಿಲೆಗೆ ಬೇಕಾದಂಥ ಶುಶ್ರೂಷೆಯನ್ನು ಬೇಕಾದಂಥ ಅದಕ್ಕೆ ಸಂಬಂಧಪಟ್ಟ ಪುರಾವೆಗಳನ್ನು ಕೊಟ್ಟಾಗ ಸೊಸೈಟಿಯಿಂದ ಅದಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡುವಂಥ ಯೋಜನೆಯನ್ನು ಅವರು ಘೋಷಣೆ ಮಾಡಿದ್ದಾರೆ. ಹಾಗೆ ಇವತ್ತು ಕೂಡ ಸಾಂಕೇತಿಕವಾಗಿ 2 ಮಂದಿಗೆ ಅಂಥ ಒಂದು ಸಹಾಯವನ್ನು ನೀಡುವಂಥ ಕಾರ್ಯಕ್ರಮ ಇದೆ ಎಂಬುದನ್ನು ಕೂಡ ನಾನು ಮೊದಲನಾಗಿ ಗಮನಕ್ಕೆ ತರ್ತಾ ಇದ್ದೇನೆ ಎಲ್ಲ ಸದಸ್ಯರದ್ದು. ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಮತ್ತು ನಮ್ಮ ಬಿಲ್ಡಿಂಗಿನ ಇಲ್ಲಿ ಓನರ್ಸ್ ನಮ್ಮ ಪ್ರೀತಮ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಕೂಡ ಗೌರವಪೂರ್ಣವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲೂ ಕೂಡ ಚಪ್ಪರ ಈ ಮಹಾಸಭೆ ಬೇರೆ ಕಡೆಯಲ್ಲಿ ಮಾಡುವಂಥ ಯೋಜನೆ ಇತ್ತು, ಕಡೆಗೆ ಸೈಡ್ ಕಟ್ಟಿದರೆ ಸಾಕು, ಚಪ್ಪರ ಇಲ್ಲೇ ಉಂಟು. ಅವರು ಅದು ಕೂಡ ಮಾಡಿಕೊಟ್ಟಿದ್ದಾರೆ. ಅಂದರೆ ಎಲ್ಲರಿಗೆ ಸಹಕಾರಿ ಆಗುವಾಗ ಅಂಗಡಿಯವರಿಗೆ. ಅಂಥ ನೆಲೆಯಲ್ಲಿ ಪ್ರೀತಮ್ ಅವರ ಸಹಕಾರವನ್ನು ಮರೆಯದೆ ಅವರನ್ನು ಗೌರವಪೂರ್ಣವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸಿ ಸ್ವಾಗತ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇವೆ. ನಮ್ಮ ಮಹಾಸಭೆಯಲ್ಲಿ ಅಥವಾ ಯಾವುದು ಸಾಮಾನ್ಯ ಸರ್ವ ಸದಸ್ಯರ ಸಭೆಯಲ್ಲಿ ನಾವು ನೋಟಿಸು ಈಗಾಗಲೇ ಕಳಿಸ್ತಾ ಇರ್ತೇವೆ ಎಲ್ಲ ಸದಸ್ಯರಿಗೆ. ಇದು ಮುಟ್ತದೆ
ಒಂದು ವೇಳೆ ನಿಮಗೆ ಸಿಕ್ಕದಿದ್ದರೆ ನಿಮ್ಮ ವಿಳಾಸ ನೀವು ಕೊಟ್ಟದ್ದು ಸರಿ ಇಲ್ಲ ಅಂತ ಅರ್ಥ. ದಯವಿಟ್ಟು ಅದನ್ನು ಗಮನಿಸಿ ವಿಳಾಸವನ್ನು ಸರಿಯಾಗಿ ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆ ಪಟ್ಟಿಯಲ್ಲಿ ಏನು ಕಾರ್ಯಕ್ರಮ ಉಂಟು ಅದನ್ನು ಮಾತ್ರ ಮಾಡುವುದು ಒಂದು ಸಂಪ್ರದಾಯ. ಹಾಗಾಗಿ ಅದೇ ಪ್ರಕಾರವಾಗಿ ನಾವು ಮುಂದುವರಿತದೆ. ಹೆಚ್ಚು ಹೊತ್ತು ಸಭೆ ನಡೆಯುವುದಿಲ್ಲ ಎಂಬುದನ್ನು ಕೂಡ ತಮ್ಮ ಗಮನಕ್ಕೆ ತರಿತದೆ. ಈಗ ಸ್ವಾಗತ ಕಾರ್ಯಕ್ರಮ ಮುಗಿದಿದೆ. 2000ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸು. ಮಾನ್ಯ ಸದಸ್ಯರೇ, ನಮ್ಮ ಸಹಕಾರಿಯ 2018-19 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ದಿನಾಂಕ 15/9/2019 ಆದಿತ್ಯವಾರ ಬೆಳಿಗ್ಗೆ 10ಕ್ಕೆ ಸರಿಯಾಗಿ ನಮ್ಮ ಸಹಕಾರಿಯ ಆಡಳಿತ ಕಚೇರಿಯ ವಠಾರದಲ್ಲಿ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ಸೌಂದರ್ಯ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವುದು. ಸದಸ್ಯರಾದ ತಾವು ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕಾಗಿ ವಿನಂತಿ. ಆಡಳಿತ ಮಂಡಳಿಯ ಅನುಮತಿಯ ಮೇರೆಗೆ ಸ್ಥಳ ಕೊಲ್ಯ ಮಂಗಳೂರು, ದಿನಾಂಕ 25/8/2019. ಸಹಿ ಶ್ರೀಮತಿ ಸುನೀತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಕಾರ್ಯಕ್ರಮಗಳು: 1. ಪ್ರಾರ್ಥನೆ. 2. ಸ್ವಾಗತ. 3. 2018-19 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದೃಢೀಕರಿಸುವುದು. 4. 2017-18 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು. 5. 2018-19 ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಮಂಜೂರು ಮಾಡುವುದು. 6. 2018-19 ಸಾಲಿನ ಮುಂಗಡ ಪತ್ರಕ್ಕಿಂತ ಜಾಸ್ತಿಯಾದ ಖರ್ಚುಗಳನ್ನು ಮಂಜೂರು ಮಾಡುವುದು. 7. 2019-20 ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯನ್ನು ಮಂಜೂರು ಮಾಡುವುದು. 8. 2018-19 ಸಾಲಿನ ಲೆಕ್ಕ ಪರಿಶೋಧಿತ ಆರ್ಥಿಕ ತಜ್ಞಗಳು ಲೆಕ್ಕ ಪರಿಶೋಧನಾ ವರದಿಗೆ ಸಿದ್ಧಪಡಿಸಿದ ಅನುಪಾಲನಾ ವರದಿಗಳನ್ನು ಅಂಗೀಕರಿಸುವುದು. 9. 2019-20 ಸಾಲಿನಲ್ಲಿ ಸಹಕಾರಿಯು ಕೈಗೊಳ್ಳುವ ಕಾರ್ಯಚಟುವಟಿಕೆಗಳ ಬಗ್ಗೆ. 10. 2019-20 ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿಯ ಬಗ್ಗೆ. 11. ಸಹಕಾರಿಯ ಬೈಲ ತಿದ್ದುಪಡಿಯ ಬಗ್ಗೆ. 12. ಅಧ್ಯಕ್ಷರ ಅನುಮತಿಯ ಮೇರೆಗೆ ಬರಬಹುದಾದ ಇತರೆ ವಿಷಯಗಳು. 13. ವಂದನಾರ್ಪಣೆ. ವಿಶೇಷ ಸೂಚನೆ: 1. ಸಾಮಾನ್ಯ ಸಭೆಗೆ ಬರುವಾಗ ಈ ನೋಟಿಸನ್ನು ತಪ್ಪದೆ ತರಬೇಕಾಗಿ ವಿನಂತಿ. 2. ಸಹಕಾರಿಯ ಸದಸ್ಯರ ಗುರುತು ಚೀಟಿಯನ್ನು ಪಡೆಯಲು ತಮ್ಮ 2 ಸ್ಟ್ಯಾಂಪ್ ಸೈಜ್ ಫೋಟೋ ಭಾವಚಿತ್ರದೊಂದಿಗೆ ಕಚೇರಿ ಸಮಯದಲ್ಲಿ ಸಲ್ಲಿಸಿ ಪಡೆಯಬಹುದು. 3. ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೇಳಬಹುದಾದ ವಿಚಾರವನ್ನು ಸಾಮಾನ್ಯ ಸಭೆಗೆ 3 ದಿನಗಳ ಮುಂಚಿತವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಲಿಖಿತ ಮೂಲಕ ನೀಡುವುದು. 4. ಹೊಸ ಸಹಕಾರಿ ನಿಯಮಾವಳಿಯಂತೆ ಪೂರ್ಣಾನುಮತಿ ಇಲ್ಲದೆ ಸತತ 3 ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದ ಸದಸ್ಯ ತನ್ನ ಮತ ನೀಡುವ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಆದುದರಿಂದ ಸದಸ್ಯರು ತಪ್ಪದೇ ಸಭೆಗೆ ಹಾಜರಾಗಬೇಕಾಗಿ ವಿನಂತಿ. ಇದು ಮತದಾನ ಇರುವಂತಹ ಸಂದರ್ಭದಲ್ಲಿ ಇರತಕ್ಕಂಥ ಕೆಲ ವಿಚಾರಗಳನ್ನು ಮಂಡಿಸಬೇಕಾಗಿದೆ. ಹಾಗಾಗಿ ಅದನ್ನು ಆ ರೀತಿಯಲ್ಲಿ ಅರ್ಪಿತ ಅವರು ಓದಿದ್ದಾರೆ. ಇನ್ನು ಸಾಧಾರಣ 1ನೆಯ ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆ ನಮ್ಮ ಶಾರದಾ ಸಭಾ ಸದನದಲ್ಲಿ ಕಳೆದ ವರ್ಷ ನಡೆದಿದೆ. ಹಾಗೆ ಅಷ್ಟರವರೆಗೆ ಆದಂಥ ಇದು ಆರಂಭಗೊಂಡು ಅಷ್ಟರವರೆಗೆ ಹೇಗೆ ನಡೀತದೆ ನಮ್ಮ ಸೊಸೈಟಿ ಅಂತೇಳಿ ಕೇಳುವಾಗ ನಾವು ಯಾರಾದರೂ ಹೇಳ್ಬೋದು ಅದು ಚೆನ್ನಾಗಿದೆ, ಆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅಂತೇಳಿ ನಾವು ಹೇಳುವ. ಅದು ಮುಖ್ಯ ಅಲ್ಲ. ನಮಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಆಂತರಿಕ ಲೆಕ್ಕ ಪರಿಶೋಧಕರು ಮತ್ತು ಲೆಕ್ಕ ಪರಿಶೋಧಕರಂತ ಸಹಕಾರಿ ಸಂಘಕ್ಕೆ ಪ್ರತ್ಯೇಕ ಇರ್ತಾರೆ. ಹಾಗಾಗಿ ಅವರು 2017-18 ಸಾಲಿನ ವಾರ್ಷಿಕ ಇದರಲ್ಲಿ ಸಾಮಾನ್ಯ ಸಭೆಯ ಈ ನಡವಳಿಕೆಗಳನ್ನು ಓದಿ ದೃಢೀಕರಿಸಬೇಕಾಗ್ತದೆ ನಾವು. ಯಾಕಂದರೆ ಅಂಥವರು ಒಳ್ಳೆಯ ಒಂದು ರಿಪೋರ್ಟು, ಅದರ ಪರಿಶೋಧನೆಯನ್ನು ಹೇಗೆ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಂಬ ವಿಚಾರಗಳನ್ನೆಲ್ಲ ಮಂಡಿಸಿದಂಥ ಈ ವಿಚಾರವನ್ನು ತಮ್ಮ ಮುಂದೆ ಇಡ್ತಿದ್ದಾರೆ. ಈಗ ನಮ್ಮ ಮುಖ್ಯ ಕಾರ್ಯನಿರ್ವಾಹಕಿ ಸುನೀತಾ ಅವರು. ಎ ತರಗತಿ ಸದಸ್ಯರಿಗೆ 714 ಮಂದಿ ಇದ್ದು ಸಿ ತರಗತಿಯ 4 ಮಂದಿ ಸದಸ್ಯರಿರುತ್ತಾರೆ. ಪಾಲು ಬಂಡವಾಳ ವರ್ಷಾಂತ್ಯಕ್ಕೆ 15,01,730 ಷೇರು ಪಾಲು ಬಂಡವಾಳವಿರುತ್ತದೆ. ಠೇವಣಾತಿಗಳು ಒಟ್ಟು 54,17,024 ರೂಪಾಯಿಗಳಿರುತ್ತವೆ. ನಗದು ಶುಲ್ಕ ಒಟ್ಟು 3,99,126 ಇರುತ್ತದೆ. ಸದಸ್ಯರ ಸಾಲಗಳು
ಒಟ್ಟು 1/4/2017ರಿಂದ 31/3/2000 ಅಂತ್ಯಕ್ಕೆ 55,69,800 ಸಾಲಗಳಿರುತ್ತವೆ. ವಸೂಲಾತಿ 6,91,799 ಇರುತ್ತದೆ. 31/3/2018 ಅಂತ್ಯಕ್ಕೆ ಹೊರಬಾಕಿ ಸಾಲ 48,78,001 ರೂಪಾಯಿ ಇರುತ್ತದೆ. ಸ್ತರಚಿರ ಸ್ವತ್ತುಗಳು 10,29,324 ಸ್ತರಚಿರ ವಸ್ತುಗಳಿರುತ್ತವೆ. ಸಿಬ್ಬಂದಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಪೂರ್ಣಿಮಾ, ಹಿರಿಯ ಗುಮಾಸ್ತೆಯಾಗಿ ಸುನೀತಾ, ಗುಮಾಸ್ತೆಯಾಗಿ ಕುಮಾರಿ ಅರ್ಪಿತಾ, ಸೌಂದರ್ಯ ನಿತ್ಯ ಠೇವಣ ಸಂಗ್ರಹಕಾರಿ ಶ್ರೀ ವಿನಯ್ ರಾಜ್ರವರು ಕಾರ್ಯನಿರ್ವಹಿಸುತ್ತಿದ್ದರು. ಆಡಳಿತ ಮಂಡಳಿ ಒಟ್ಟು 3 ಸಭೆಗಳನ್ನು ಮಂಡಿಸಿರುತ್ತದೆ. ನಮ್ಮ ಸಹಕಾರಿಯ ಲೆಕ್ಕ ಪರಿಶೋಧನೆಯನ್ನು CA ಬಾಲಕೃಷ್ಣ ಭಟ್, ಸನ್ನದ್ದು ಲೆಕ್ಕ ಪರಿಶೋಧಕರು, ಸನ್ನದ್ದು ಸಂಖ್ಯೆ 22-73-76 ದಿನಾಂಕ 24/8/2017ಕ್ಕೆ ವರದಿ ನೀಡಿದ್ದು, ಪ್ರಸಕ್ತ ಸಾಲಿನಲ್ಲಿ ಸಹಕಾರಿಯು 6,20,586 ನಷ್ಟದಲ್ಲಿರುತ್ತದೆ. ಆಡಳಿತ ಮಂಡಳಿ ಪ್ರಸ್ತುತ 14 ಮಂದಿ ನಿರ್ದೇಶಕರನ್ನು ಒಳಗೊಂಡಿದ್ದು, ಶ್ರೀ ರಮೇಶ್ MS, ಸೌಂದರ್ಯ ರಮೇಶ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀ ವಿಶಾಲ್ ಕಾಸಿಂ ಬಿಟ್ಟು, ನಿರ್ದೇಶಕರಾಗಿ ಶ್ರೀ ಶ್ರೀನಿವಾಸ್ N, ಶ್ರೀ ನಾರಾಯಣ್ ಕುಳಲ್, ಶ್ರೀ ಭರತ್ P, ಶ್ರೀಮತಿ ನಿರ್ಮಲಾ, ಶ್ರೀಮತಿ ಚೈತ್ರ R, ಕುಮಾರಿ ಸೌಮ್ಯ, ಶ್ರೀ ಅನಿಲ್ ಕುಮಾರ್, ಶ್ರೀ ಬಿ ಲೋಹಿತ್, ಶ್ರೀ ವಿವೇಕ್, ಶ್ರೀ ವಿನಯ್ ರಾಜ್ A ಹಾಗೂ ಶಶಿಧರ್ ಶೆಟ್ಟಿ ಮತ್ತು ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಹಕಾರಿಯ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಸುನೀತಾರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಸ್ಯತ್ವ ಸಹಕಾರಿಯಲ್ಲಿದ್ದ ಸದಸ್ಯತ್ವ ವಿವರ ಈ ಕೆಳಗಿನಂತಿಗೆ. ಎ ತರಗತಿ ವರ್ಷದ ಆರಂಭದಲ್ಲಿ 714 ಮಂದಿ ಇದ್ದು, ವರ್ಷಾಂತ್ಯಕ್ಕೆ 744 ಮಂದಿ ಇರುತ್ತಾರೆ. ಬಿ ತರಗತಿ ವರ್ಷಾಂತ್ಯಕ್ಕೆ 2, ಸಿ ತರಗತಿ ವರ್ಷ ಆರಂಭದಲ್ಲಿ 4, ವರ್ಷಾಂತ್ಯಕ್ಕೆ 17. ಸಹಕಾರಿಯ ಆರಂಭದಲ್ಲಿ ಎ ತರಗತಿ ಸದಸ್ಯರು 714 ಮಂದಿ ಇದ್ದು, ವರದಿ ವರ್ಷದಲ್ಲಿ 126 ಮಂದಿ ಸದಸ್ಯತ್ವ ಹಿಂತೆಗೆದುಕೊತ್ತಿದ್ದು 156 ಮಂದಿ ಸದಸ್ಯರಾಗಿ ಸೇರಿದ್ದು, ವರ್ಷಾಂತ್ಯಕ್ಕೆ 844 ಮಂದಿ ಸದಸ್ಯರಿರುತ್ತಾರೆ. ವರದಿ ವರ್ಷದಲ್ಲಿ 2 ಮಂದಿ ಬಿ ತರಗತಿಯ ಸದಸ್ಯರಾಗಿ ಸೇರಿರುತ್ತಾರೆ. ವರದಿ ವರ್ಷದ ಆರಂಭದಲ್ಲಿ 4 ಮಂದಿ ಸಿ ತರಗತಿಯ ಸದಸ್ಯರಿದ್ದು, ವರದಿ ವರ್ಷದಲ್ಲಿ 13 ಮಂದಿ ಸದಸ್ಯರಾಗಿ ಸೇರಿದ್ದು, ವರ್ಷಾಂತ್ಯಕ್ಕೆ ಒಟ್ಟು 17 ಮಂದಿ ಸದಸ್ಯರಿರುತ್ತಾರೆ. ಪಾಲು ಬಂಡವಾಳ ಸಹಕಾರಿಯ ಆರಂಭದಲ್ಲಿ ಎ ತರಗತಿಯು ರು 15,01,730 ಷೇರು ಬಂಡವಾಳವಿದ್ದು, ವರದಿ ವರ್ಷದಲ್ಲಿ ರು 6,88,370 ಪಾಲು ಬಂಡವಾಳ ಜಮೆಯಾಗಿದ್ದು, ವರ್ಷಾಂತ್ಯಕ್ಕೆ ರು 21,90,100 ಷೇರು ಬಂಡವಾಳವಿರುತ್ತದೆ. ಠೇವಣಿಗಳು ಸಹಕಾರಿಯು ನಿರಕು ಠೇವಣಿ, ಆವರ್ತನ ಠೇವಣಿ, ಉಳಿತಾಯ ಠೇವಣಿ, ಸೌಂದರ್ಯ ನಿತ್ಯನಿಧಿ ಠೇವಣಿ, ಸೌಂದರ್ಯ ನಗದು ಪತ್ರ ಹಾಗೂ ಸಿಬ್ಬಂದಿ ಭದ್ರತಾ ಠೇವಣಿಗಳ ಮೂಲಕ ಠೇವಣಿಗಳನ್ನು ಸಂಗ್ರಹಿಸುತ್ತದೆ. ದಿನಾಂಕ 31/3/2000 ಅಂತ್ಯಕ್ಕೆ ವಿವಿಧ ಠೇವಣಾತಿಗಳ ವಿವರ. ಕ್ರಮ ಸಂಖ್ಯೆ 1 ನಿರಕು ಠೇವಣಿ 68,16,500, ಉಳಿತಾಯ ಖಾತೆ 20,80,077, ಸೌಂದರ್ಯ ನಗದು ಪತ್ರ 1,25,000, ಸೌಂದರ್ಯ ಮಾಸಿಕ ಠೇವಣಿ 21,000, ಸೌಂದರ್ಯ ನಿತ್ಯನಿಧಿ ಠೇವಣಿ 8,27,918, ಸಿಬ್ಬಂದಿ ಭದ್ರತಾ ಠೇವಣಿ 20,000, ಒಟ್ಟು ಜುಮ್ಲ 98,90,495. ನಗದು ಶುಲ್ಕ ವರ್ಷಾಂತ್ಯಕ್ಕೆ ನಗದು ಶುಲ್ಕ ರು 3,50,892 ಉಳಿದಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತೊಕ್ಕೊಟ್ಟು ಶಾಖೆಯ ಚಾಲ್ತಿ ಖಾತೆಯಲ್ಲಿ ರು 1,25,555 ಹಾಗೂ ಕೆನರಾ ಬ್ಯಾಂಕ್ ಕೋಟೆಕಾರು ಶಾಖೆಯ ಚಾಲ್ತಿ ಖಾತೆಯಲ್ಲಿ ರು 3,13,025 ಹಾಗೂ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಕಟೀಲು ಶಾಖೆಯ ಚಾಲ್ತಿ ಖಾತೆಯಲ್ಲಿ ರು 3,24,845 ರೂಪಾಯಿ ಉಳಿದಿರುತ್ತದೆ. ಸದಸ್ಯರ ಸಾಲಗಳು ಸಹಕಾರಿ ವಿವಿಧ ರೂಪದಲ್ಲಿ ಠೇವಣಿಗಳನ್ನು ಸಂಗ್ರಹಿಸಿ ಸದಸ್ಯರಿಗೆ ಸ್ಪರ್ಧಾತ್ಮಕ ಬಡ್ಡಿಯ ದರದಲ್ಲಿ ಚಿನ್ನಾಭರಣ, ಈಡಿನ ಸಾಲ, ಸ್ವಸಹಾಯ ಗುಂಪುಗಳಿಗೆ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ, ಠೇವಣಿ ಮೇಲಿನ ಸಾಲ ಹಾಗೂ ವ್ಯಾಪಾರ ಸಾಲಗಳನ್ನು ನೀಡುತ್ತಿದೆ. ನೀಡಿದ ಸಾಲಗಳ ಹಾಗೂ ವಸೂಲಾತಿಯ ವಿವರ. ಕ್ರಮ ಸಂಖ್ಯೆ 1 ಚಿನ್ನಾಭರಣ ಸಾಲ 1/4/2018ರಿಂದ 31/3/2019 ಅಂತ್ಯಕ್ಕೆ ಸಾಲ ನೀಡಿದ ವಿವರ 19,51,480 ರೂಪಾಯಿ. 1/4/2018ರಿಂದ 31/3/2019 ವಸೂಲಾತಿ 15,58,107. ವ್ಯಾಪಾರ ಸಾಲ ಹೊರಬಾಕಿ ಸಾಲ ನೀಡಿದ್ದು 11 ಲಕ್ಷ, ವಸೂಲಾತಿ 4,28,837. ವೈಯಕ್ತಿಕ ಸಾಲ
ಸಾಲ ನೀಡಿದ 71,43,000, ವಸೂಲಾತಿ 33,68,861, ಠೇವಣಾತಿ ಸಾಲ 50,000, ವಸೂಲಾತಿ 50,000, ಸಿಬ್ಬಂದಿ ಸಾಲ 1,50,000, ವಸೂಲಾತಿ 1,35,702, ವಾಹನ ಸಾಲ 62,000, ವಸೂಲಾತಿ 81,292, ಒಟ್ಟು ಜುಮ್ಲ ಸಾಲ ನೀಡಿದ್ದು 1,04,500, 1,04,56,480, ವಸೂಲಾತಿ 56,22,799, 31/3/2019 ಅಂತ್ಯಕ್ಕೆ ವರ್ಷಾಂತ್ಯಕ್ಕೆ ಹೊರಬಾಕಿ ಸಾಲ 1, ಸಿಬ್ಬಂದಿ ಸಾಲ 61,779, ವ್ಯಾಪಾರ ಸಾಲ 12,36,990, ಚಿನ್ನಾಭರಣ ಮೇಲಿನ ಸಾಲ 6,92,073, ವೈಯಕ್ತಿಕ ಸಾಲ 76,14,942, ವೈಯಕ್ತಿಕ ಸಾಲ 1,76,14,942, ವಾಹನ ಸಾಲ 1,05,898, ಒಟ್ಟು ಜುಮ್ಲ 97,11,682. ಸಹಕಾರಿಯು ಚಿರಚರ ವಸ್ತುಗಳ ವಿವರ ದಿನಾಂಕ 31/3/2019 ಅಂತ್ಯಕ್ಕೆ ಸಹಕಾರಿಯ ಒಟ್ಟು ರು. 8,57,901 ಮೌಲ್ಯದ ಸ್ಥಿರಚರ ವಸ್ತುಗಳಿರುತ್ತವೆ. ಸಿಬ್ಬಂದಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಸುನೀತಾ, ಹಿರಿಯ ಗುಮಾಸ್ತಿಯಾಗಿ ಕುಮಾರಿ ಅರ್ಪಿತಾ, ಸಾಲ ವಸೂಲಾತಿ ಸಿಬ್ಬಂದಿಯಾಗಿ ಶ್ರೀ ಲೋಹಿತ್ ಕುಮಾರ್, ಸೌಂದರ್ಯ ನಿತ್ಯ ಠೇವಣಿ ಸಂಗ್ರಹಕಾರರಾಗಿ ಶ್ರೀ ಪ್ರಸಾದ್ ಬಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಡಳಿತ ಮಂಡಳಿ ಸಭೆ 2018-19 ಸಾಲಿನಲ್ಲಿ ಸಹಕಾರಿ ಒಟ್ಟು 8 ಆಡಳಿತ ಮಂಡಳಿ ಸಭೆ ಜರುಗಿರುತ್ತದೆ. ಲೆಕ್ಕ ಪರಿಶೋಧನೆ. ನಮ್ಮ ಸಹಕಾರಿಯ ಲೆಕ್ಕ ಪರಿಶೋಧನೆಯನ್ನು CA ಬಾಲಕೃಷ್ಣ ಭಟ್, ಮೂಡಬಿದ್ರಿ ಸನ್ನದ್ದು ಲೆಕ್ಕ ಪರಿಶೋಧಕರು, ಸನ್ನದ್ದು ಸಂಖ್ಯೆ 22, 73, 76 ದಿನಾಂಕ 21/8/2019 ವರದಿ ನೀಡಿದ್ದು, ಪ್ರಸಕ್ತ ಸಾಲಿನಲ್ಲಿ ಸಹಕಾರಿಯು ರು. 2,32,027 ನಷ್ಟದಲ್ಲಿದ್ದು, ವರ್ಷಾಂತ್ಯಕ್ಕೆ ರು. 8,52,610 ನಷ್ಟದಲ್ಲಿರುತ್ತದೆ. ಸಹಕಾರಿಯ ಮುಂದಿನ ಯೋಜನೆಗಳು. 2019-20 ಸಾಲಿ ಸಹಕಾರಿ ಹಾಕಿಕೊಂಡಿರುವ ಯೋಜನೆಗಳು. ಸಹಕಾರಿಯ ಕಾರ್ಯವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳಲ್ಲಿ ಎ ತರಗತಿಯ ಸದಸ್ಯತ್ವ ಅಭಿಯಾನ ಕೈಗೊಳ್ಳುವುದು. 2. ಸಹಕಾರಿಯ ಕಾರ್ಯಕ್ಷೇತ್ರದ ಒಳಗೆ ಸ್ವಸಹಾಯ ಗುಂಪುಗಳ ರಚನೆಗೆ ಪ್ರೋತ್ಸಾಹ ನೀಡುವುದು. 3. ಠೇವಣಿ ಸಂಗ್ರಹಣೆಗೆ ಹೆಚ್ಚಿನ ಒತ್ತು ನೀಡುವುದು. 4. ಸಹಕಾರ ವಿವಿಧ ರೀತಿಯ ಯೋಜನೆಗಳನ್ನು ಸಹಕಾರಿಯ ಮೂಲಕ ಸದಸ್ಯರಿಗೆ ನೀಡುವುದು. ಸ್ವಚ್ಛತಾ ಅಭಿಯಾನಕ್ಕೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. 6. SSLC ಮತ್ತು PUCಯಲ್ಲಿ 90% ಅಧಿಕ ಅಂಕ ಗಳಿಸಿದ ಸಹಕಾರಿಯ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು. 7. ಸಹಕಾರಿಯ ತೀರಾ ಬಡವರ್ಗದ ಸದಸ್ಯರಿಗೆ ಆರೋಗ್ಯ ಧನ ಸಹಾಯವನ್ನು ಮಾಡುವುದು. ವಿಶೇಷ ಮನವಿ. ಸಹಕಾರಿಯ ಸರ್ವ ಸದಸ್ಯರು ಹಾಗೂ ಗ್ರಾಹಕ ಬಂಧುಗಳು ಹಾಗೂ ನಮ್ಮ ಸಹಕಾರಿಯಲ್ಲಿ ಆದಷ್ಟು ಠೇವಣಾತಿಗಳನ್ನು ಇರಿಸುವ ಮೂಲಕ ಸಹಕಾರಿಯ ಪ್ರಗತಿಗೆ ಸಹಕರಿಸಬೇಕಾಗಿ ವಿನಂತಿ. ಅಲ್ಲದೆ ಪಡೆದ ಸಾಲಗಳನ್ನು ಕ್ಲಪ್ತ ಸಮಯದಲ್ಲಿ ಮರುಪಾವತಿ ಮಾಡಿ ಸಹಕಾರಿಯು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ತೋರಿಸುವರೆ ಸಹಕರಿಸಬೇಕಾಗಿ ವಿನಂತಿ. ಕೃತಜ್ಞತೆಗಳು. ಸಂಘದ ಕಾರ್ಯಚಟುವಟಿಕೆ ಅಭಿವೃದ್ಧಿ. ಠೇವಣಾತಿಗಳಿಗೆ ಸಹಕರಿಸಿದ ಹಿತೈಷಿಗಳಿಗೂ ಸೂಕ್ತ ಮಾರ್ಗದರ್ಶನ ನೀಡಿದ ಸಹಕಾರಿಯ ಸಹಾಯಕ ನಿಬಂಧಕರು ಮಂಗಳೂರು ವಲಯ ಮಂಗಳೂರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಎಲ್ಲ ಅಧಿಕಾರಿ ವರ್ಗದವರಿಗೂ 2018-19 ಸಾಲಿನ ಸಹಕಾರಿಯ ಲೆಕ್ಕ ಪರಿಶೋಧನೆ ಮಾಡಿದ CA ಬಾಲಕೃಷ್ಣ ಭಟ್, ಸನ್ನದ್ದು ಲೆಕ್ಕ ಪರಿಶೋಧಕರು, ಸಹಕಾರಿಯ ಉನ್ನತ ಅಭಿವೃದ್ಧಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಅಭಿಮಾನವಿಟ್ಟು ಸಹಕಾರಿಯೊಂದಿಗೆ ನಿರಂತರವಾಗಿ ವ್ಯವಹರಿಸುತ್ತಿರುವ ಎಲ್ಲ ವರ್ಗದ ಸದಸ್ಯರಿಗೂ, ಶ್ರದ್ಧೆ, ನಿಷ್ಠೆ, ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೂ, ಠೇವಣಿ ಸಂಗ್ರಹಕಾರರಿಗೂ ಆಡಳಿತ ಮಂಡಳಿಯ ಮನದಾಳದ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನೀಡಿ ಸಹಕಾರಿಯನ್ನು ಬೃಹತ್ ಸಂಸ್ಥೆಯನ್ನಾಗಿ ಬೆಳೆಸಲು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಸಾಲಗಳು ಮತ್ತು ವಸೂಲಾತಿಯ ವಿವರ ಅಂತ ಉಂಟು. ನಿಮಗೆ ಡೌಟ್ ಇದ್ದದಲ್ಲಿ 1/4/2018 31/3/2019 ಅಂತ್ಯಕ್ಕೆ ನೀಡಿದ ಸಾಲ, ಆ ಒಂದು ವರ್ಷದಲ್ಲಿ ನಾವು ಎಷ್ಟು ಸಾಲ ಕೊಟ್ಟಿರುತ್ತೇವೆ ಅಂತ. ಚಿನ್ನಾಭರಣ ಸಾಲ 19,51,480. ವಸೂಲಾತಿ 1/4/2018 31/3/2019 ವಸೂಲಾತಿ 15,58,107. ಅಂದರೆ 19,51,480 15,58,107 ವಸೂಲಾತದಲ್ಲ. ಯಾಕಂದರೆ ಒಂದು ಸಾಲಕ್ಕೆ ಕೆಲವು ಪೆಂಡಿಂಗ್ ಕೂಡ ಇರ್ತದೆ. ಒಂದು ಸಾಲ, ಈಗ ವೈಯಕ್ತಿಕ ಸಾಲ ಅಂದರೆ 2 ವರ್ಷದ ಅವಧಿ ಇರ್ತದೆ.
3 ವರ್ಷದ ಅವಧಿ ಇರ್ತದೆ. ಅದು 1 ವರ್ಷದಲ್ಲಿ ರಿಕವರಿ ಆಗುವುದಿಲ್ಲ, 3 ವರ್ಷದವರೆಗೆ ಇನ್ಸ್ಟಾಲ್ಮೆಂಟಲ್ಲಿ ಇರ್ತದೆ. ನಾವು ಇಲ್ಲಿ ಕೆಳಗೆ 31/3/2019 ವರ್ಷಾಂತ್ಯಕ್ಕೆ ಹೊರಬಾಕಿ ಸಾಲ ತೋರಿಸಿದ್ದು ಎಷ್ಟುಂಟು ಅಂತ, ಬ್ಯಾಲೆನ್ಸ್ ಶೀಟಲ್ಲಿ ಹೊರಬಾಕಿ ಸಾಲ ಎಷ್ಟುಂಟು ಅಂತ ಗೊತ್ತಾಯ್ತಲ್ಲ. ಕೆಲವು ಸಾಲಗಳು ಅವಧಿ ಮುಂಚೆ ಕೂಡ ರಿಕವರಿ ಆಗಿರ್ಬೋದು. ಹಾಂ ಸರಿ, ಏನಾದರೂ ಡೌಟ್ ಇದ್ದರೆ ಪುನಃ ಕೇಳ್ಬೋದು. ಒಬ್ಬರಿಗೆ ಸಾಲ ನೀಡಿದ್ದು 1 ವರ್ಷದಲ್ಲಿ ರಿಕವರಿ ಆಗುವುದಿಲ್ಲ, ಅದು ಅದಕ್ಕೆ ಅವಧಿ ಇರ್ತದೆ 3 ವರ್ಷ ಅಂತ. ನಾನು ಹೇಳ್ತೇನೆ. ಹಲೋ, ಹಾಂ, ಮಾನ್ಯ ಗೌರವಾನ್ವಿತ ಸದಸ್ಯರಾದಂಥ ಪ್ರಕಾಶ್ ಹೆಚ್ರ ಅವರಿಗೆ ಸಂಶಯ ಬಂದದ್ದು ಯಾಕಂತ ಹೇಳಿದ್ರೆ, ಇಲ್ಲಿ ತಕ್ತೆ ಪ್ರಕಾರ ಸೊಸೈಟಿ ಸಂಪ್ರದಾಯ ಪ್ರಕಾರ ಆ ಟೇಬಲ್ಸ್ಗಳು ಸರಿಯಾಗಿದೆ. ನಮ್ಮ ವ್ಯವಸ್ಥಾಪನಾ ನಿರ್ದೇಶಕರಾದಂಥ ಶಶಿಧರ್ ಅವರು ಕಾರ್ಯನಿರ್ವಾಹಕರಿಗೆ ಮಾರ್ಗದರ್ಶನ ಮಾಡುವುದರ ಮೂಲಕವಾಗಿ ಇದು ಆಗಿದೆ. ಆದರೆ ಇಲ್ಲಿ ಕನ್ಫ್ಯೂಷನ್ ಬಂದದ್ದು ಹೇಗೆ ಪ್ರಕಾಶ್ ಅಥವಾ ಅವರಿಗೆ ಒಬ್ಬ ಸದಸ್ಯರಿಗೆ ಏನಂತ ಹೇಳಿದ್ರೆ, 31/3/2019 ವರ್ಷಾಂತ್ಯಕ್ಕೆ ಒಟ್ಟು ಹೊರಬಾಕಿ ಸಾಲ ಅಂತ ಬರಬೇಕಿತ್ತಲ್ಲಿ. ಆ ಒಟ್ಟು ಎಂಬ ಒಂದು ಶಬ್ದ ಅವರು ಇಲ್ಲದೆ ಹೋಗಲಿಕ್ಕೆ ಹೋಗಿ ಅವರಿಗೆ ಕನ್ಫ್ಯೂಷನ್ ಬಂದದ್ದು ಅಷ್ಟೇ. ಒಟ್ಟು ಹೊರಬಾಕಿ ಸಾಲ ಅಂತ ಹೇಳಿದ್ರೆ 2 ವರ್ಷದಿಂದ ನೀಡಿಕೊಂಡು ಬಂದಂಥ ಸಾಲದ್ದು. ಇದು ಮೇಲಿನ ತಕ್ತೆ 1 ವರ್ಷಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಆ ಒಟ್ಟು ಎಂಬ ಶಬ್ದ ಅಲ್ಲಿ ಬಿಟ್ಟು ಹೋದದ್ರಿಂದ ಅದು ಕನ್ಫ್ಯೂಷನ್ ಬರಲಿಕ್ಕೆ ಸಾಧ್ಯ ಆಯಿತು. ಮಾನ್ಯ ಸದಸ್ಯರ ಪ್ರಶ್ನೆ ಸರಿಯಾಗಿತ್ತು ಎಂಬುದನ್ನು ಕೂಡ ಗಮನಕ್ಕೆ ತರ್ತಾ ಇದೆ. 2018-19 ಸಾಲಿನ ಮುಂಗಡ ಪತ್ರ ಅದರ ಮತ್ತು ಜಾಸ್ತಿ ಆದ ಖರ್ಚುಗಳನ್ನು ಮಂಜೂರು ಮಾಡುವಂಥ ಈ ಪಟ್ಟಿಯನ್ನು ಓದಿ ಹೇಳ್ತಾರೆ. ವ್ಯಯ ಪಟ್ಟಿ 2018-19ಕ್ಕಿಂತ ಹೆಚ್ಚು ಖರ್ಚಾದ ಮೊಬಲಗಿನ ವಿವರ, ಕ್ರಮ ಸಂಖ್ಯೆ 1, ಖಾತೆಗಳ ವಿವರ, ಸವಕಳಿ, ಬಜೆಟ್ 2018-19 1,50,000. ನಿಜವಾಗಿ ಆದ ಖರ್ಚು 2018-19 1,82,279. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 32,279. ಕ್ರಮ ಸಂಖ್ಯೆ 2, ಪಿಗ್ಮಿ ಕಮಿಷನ್, ಸೌಂದರ್ಯ ನಿತ್ಯ ನಿಧಿ ಕಮಿಷನ್. ಬಜೆಟ್ 1,32,000, ನಿಜವಾಗಿ ಖರ್ಚಾದದ್ದು 1,35,038 ರೂಪಾಯಿ. ಖರ್ಚಿಗಿಂತ ಹೆಚ್ಚು ಖರ್ಚಾದ ಮೊಬಲಗು ಬಜೆಟ್ಗಿಂತ 3,038. 3, ದೂರವಾಣಿ ವೆಚ್ಚ. ಬಜೆಟ್ 19,500 ರೂಪಾಯಿ, ನಿಜವಾಗಿ ಆದ ಖರ್ಚು 19,974. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 474. ಜಾಹೀರಾತು ವೆಚ್ಚ 20,000, ನಿಜವಾಗಿ ಆದ ಖರ್ಚು 20,650. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 650. ತಂತ್ರಾಂಶ ನಿರ್ವಹಣಾ ವೆಚ್ಚ ನಿಜವಾಗಿ ಖರ್ಚಾದದ್ದು 17,700. ಬಜೆಟ್ಗಿಂತ ಹೆಚ್ಚಾದ ಖರ್ಚು 17,700. ತಂತ್ರಾಂಶ ಸಂದೇಶ ವೆಚ್ಚ, ನಿಜವಾಗಿ ಆದ ಖರ್ಚು 35,400 ರೂಪಾಯಿ. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 35,400 ರೂಪಾಯಿ. 7, ಪೂಜಾ ಖರ್ಚು, ನಿಜವಾಗಿ ಆದ ಖರ್ಚು 3,061 ರೂಪಾಯಿ. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 3,061 ರೂಪಾಯಿ. ವೃತ್ತಿಪರ ಖರ್ಚುಗಳು 6,500. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 6,500. ಗೌರವ ವೇತನ 24,000. ಬಜೆಟ್ಗಿಂತ ಹೆಚ್ಚಾದ ಖರ್ಚು 24,000. ವಿದ್ಯುತ್ ಬಿಲ್ ಬಜೆಟ್ 12, ನಿಜವಾಗಿ ಆದ ಖರ್ಚು 12,244 ರೂಪಾಯಿ. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 224 ರೂಪಾಯಿ. ಸೇವಾ ಶುಲ್ಕ, ನಿಜವಾಗಿ ಆದ ಖರ್ಚು 1,550. ಬಜೆಟ್ಗಿಂತ ಹೆಚ್ಚು ಖರ್ಚಾದದ್ದು 1,550. ಒಟ್ಟು 3,33,500 ರೂಪಾಯಿ. ನಿಜವಾಗಿ ಆದ ಖರ್ಚು ಒಟ್ಟು 4,58,396 ರೂಪಾಯಿ. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊಬಲಗು 1,24,896 ರೂಪಾಯಿ. 2017-18-19 ಸಾಲಿನ ಅಯವ್ಯಯ ಪಟ್ಟಿಗಿಂತ ರೂಪಾಯಿ 1,24,896 ಹೆಚ್ಚು ಖರ್ಚಾಗಿರುತ್ತದೆ. ಶ್ರೀಮತಿ ಸುನೀತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. 2019-20 ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯನ್ನು ಮಂಜೂರು ಮಾಡುವಂಥದ್ದು. ಈ ಪಟ್ಟಿಯನ್ನು ಸುನೀತಾ ಅವರು ಮುಂದಿಡ್ತಾರೆ.
ಕ್ರಮ ಸಂಖ್ಯೆ 1 ಆಯಾ ಬರಬಹುದಾದ ಬಡ್ಡಿ ರು16 ಲಕ್ಷ. 2 ಇತರೆ ಆದಾಯಗಳು 2 ಲಕ್ಷ, ಒಟ್ಟು 18 ಲಕ್ಷ. ಕ್ರಮ ಸಂಖ್ಯೆ 1 ವ್ಯಯ ಕಚೇರಿ ಬಾಡಿಗೆ 1,20,000. 2 ದೂರವಾಣಿ ವೆಚ್ಚ 21,000. 3 ವಿದ್ಯುತ್ ಬಿಲ್ 15,000. 4 ಸ್ಟೇಷನರಿ ಮುದ್ರಣ 40,000. 5 ಸಿಬ್ಬಂದಿ ವೇತನ 2,60,000. 6 ಮಹಾಸಭೆಯ ಖರ್ಚು 50,000. 7 ಪ್ರಯಾಣ ಭತ್ಯೆ 3,000. 8 ಅತಿಥಿ ಸತ್ಕಾರ 2,000. 9 ಆಡಳಿತ ಮಂಡಳಿಯ ಸಭೆಯ ಖರ್ಚು 2,000. 10 ಲೆಕ್ಕ ಪರಿಶೋಧನಾ ಶುಲ್ಕ 15,000. 11 ಇತರೆ ಖರ್ಚು 25,000. 12 ಬಡ್ಡಿ ಪಾವತಿ 2018-19 6 ಲಕ್ಷ. 13 ಸೌಂದರ್ಯ ನಿತ್ಯ ನಿಧಿ ಕಮಿಷನ್ 1,50,000. ಇನ್ಶೂರೆನ್ಸ್ ವೆಚ್ಚ 12,000. 15 ಅಂಚೆ ವೆಚ್ಚ 5,000. 16 ಕಚೇರಿ ನಿರ್ವಹಣಾ ವೆಚ್ಚ 2,000. 17 ವಾರ್ತಾ ಪತ್ರಿಕೆ 8,000. 18 ಶರಾಪರ ಕಮಿಷನ್ 6,000. 19 ಗಣಕಯಂತ್ರ ನಿರ್ವಹಣಾ ವೆಚ್ಚ 10,000. 20 ಜಾಹೀರಾತು ವೆಚ್ಚ 25,000. 21 ಸವಕಳಿ ವೆಚ್ಚ 1,80,000. 22 ವಕೀಲಿ ವೆಚ್ಚ 2,000. 23 ಸಾಲ ವಸೂಲಾತಿ ವೆಚ್ಚ 3,000. 24 ಬ್ಯಾಂಕ್ ಶುಲ್ಕ 1,000. 25 ಪುಸ್ತಕ ಮತ್ತು ಫಾರಂಗಳು 3,000. 26 ಸಹಕಾರಿಯ ವಾರ್ಷಿಕ ಶುಲ್ಕ 8,000. 27 ನೀರಿನ ವೆಚ್ಚ 5,000. 28 ವೃತ್ತಿಪರ ಖರ್ಚುಗಳು 8,000. 29 ಪೂಜಾ ವೆಚ್ಚ 5,000. 30 ತತ್ರಾಂಶ ನಿರ್ವಹಣಾ ವೆಚ್ಚ 20,000. ನಿವ್ವಳ ಲಾಭ 2019-20ಕ್ಕೆ 1,94,000, ಒಟ್ಟು 18 ಲಕ್ಷ. ಶ್ರೀಮತಿ ಸುನೀತಾ ಕಾರ್ಯನಿರ್ವಹಣಾಧಿಕಾರಿ. ಈ ಒಂದು ಖರ್ಚು ವೆಚ್ಚದ್ದು ಲೆಕ್ಕಪತ್ರ ಉಂಟಲ್ಲ 2018-19ನೇ ಸಾಲಿನ ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆ, ಅದು ಬಹಳ ಮುಖ್ಯವಾದ್ದು. ಅದರ ಅನುಪಾಲನಾ ವರದಿ ಎಲ್ಲ ಸೇರಿ ನಮ್ಮ ಸುನೀತಾ ಮತ್ತು ಅರ್ಪಿತಾ ಅವರು ಒಂದೊಂದಾಗಿ ಮುಂದಿಡ್ತಾರೆ. ಇದಾದ ಬಳಿಕ ಇದರ ಹಿಂದೆ ವರದಿಯವರೆಗಿನ ಅಂದರೆ ವರದಿಯಲ್ಲಿ ಈಗ ಗೊತ್ತಾಯ್ತು ನಮಗೆ ಏನಂತ ಹೇಳಿದರೆ, ನಮ್ಮ ಪ್ರಕಾಶ ಅಣ್ಣನ ಒಂದು ಸೂಚನೆ, ಹಾಗೆ ನಮ್ಮ ಇವರು ಹೇಳಿದರು, ಆ ಒಟ್ಟು ಎಂಬ ಶಬ್ದದ ಜೊತೆಗೆ 2017-18ರಿಂದ 2018-19ವರೆಗಿನ ಒಟ್ಟು ಎಂಬ ಅಲ್ಲಿವರೆಗೆ ಬರಬೇಕು. ಒಟ್ಟು ಹೊರಬಾಕಿ ಸಾಲ ಅಂತ ಬಂದಾಗ ಆ ಟೇಬಲ್ಗೆ ಅರ್ಥ ಸರಿ ಬರ್ತದೆ ಎಂಬುದನ್ನು ನಾವು ಗಮನಿಸಿದ್ದೇವೆ, ಅದನ್ನು ನೋಟ್ ಮಾಡಿದ್ದೇವೆ. ಹಾಗಾಗಿ ಇದೀಗ ಮುಂದಿನ ತಕ್ತೆಗಳನ್ನು ಓದ್ತಾರೆ, ಆಮೇಲೆ ಮಂಜೂರಾತಿಗೆ ಅವಕಾಶ. ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಬೆನಕ ಕಾಂಪ್ಲೆಕ್ಸ್ ದುರ್ಗಾಂಬ ಗ್ಯಾರೇಜಿನ ಎದುರುಗಡೆ 1/4/2018 ಕೊಲ್ಯ ಮಂಗಳೂರು. ಕ್ರಮ ಸಂಖ್ಯೆ 1 ಜಮಾ ಪ್ರಾರಂಭದ ಶುಲ್ಕ ನಗದು 1,35,317. 2 ಬ್ಯಾಂಕ್ ಖಾತೆಗಳು CA ಕೆನರಾ ಬ್ಯಾಂಕ್ 41,52,068 ರೂಪಾಯಿ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಕಟೀಲ್ 11,30,136 ರೂಪಾಯಿ. SCDC ಬ್ಯಾಂಕ್ ತೊಕೋಟ್ 27,25,120 ರೂಪಾಯಿ. ಒಟ್ಟು 80,07,324 ರೂಪಾಯಿ. 3 ಷೇರು ಬಂಡವಾಳ ಎ ವರ್ಗ 8,57,400 ರೂಪಾಯಿ. ಬಿ ವರ್ಗ 2,000. ಸಿ ವರ್ಗ 195. ಮೊತ್ತ 8,59,595. 4 ಠೇವಣಿಗಳು ಸೌಂದರ್ಯ ನಗದು ಪತ್ರ 70,000. ನಿರಕು ಠೇವಣಿ 54,17,000. ಪಿಗ್ಮಿ ಠೇವಣಿ 33,74,535 ರೂಪಾಯಿ. ರಿಕರಿಂಗ್ ಠೇವಣಿ 37,000. ಸಿಬ್ಬಂದಿ ಭದ್ರತಾ ಠೇವಣಿ 30,000. ಉಳಿತಾಯ ಠೇವಣಿ 2,05,22,177 ರೂಪಾಯಿ. ಒಟ್ಟು 2,94,50,712 ರೂಪಾಯಿ. 6 ಸಾಲ ಮತ್ತು ಮುಂಗಡಗಳು ನೌಕರ ಸಾಲ 1,35,702 ರೂಪಾಯಿ. ವ್ಯಾಪಾರ ಸಾಲ 4,28,837 ರೂಪಾಯಿ. ಭದ್ರತಾ ಸಾಲ 50,000. ಚಿನ್ನಾಭರಣ ಆಧಾರ ಸಾಲ
15,58,107 ರೂಪಾಯಿ. ವಾಹನ ಸಾಲ 82,292 ರೂಪಾಯಿ. ವೈಯಕ್ತಿಕ ಸಾಲ 33,68,861 ರೂಪಾಯಿ. ಒಟ್ಟು 56,22,799 ರೂಪಾಯಿ. ಗಳಿಸಿರುವ ಬಡ್ಡಿ ಸಾಲಗಳು ಒಟ್ಟು 11,31,588 ರೂಪಾಯಿ. 8 ಇತರ ಆದಾಯಗಳು ಬ್ಯಾಂಕ್ ಚಾರ್ಜ್ 3 ರೂಪಾಯಿ, ಬ್ಯಾಂಕ್ ಬಡ್ಡಿ 5,341 ರೂಪಾಯಿ, ವಿಮೆ 10,865 ರೂಪಾಯಿ, MMS ಶುಲ್ಕ 990 ರೂಪಾಯಿ, ಪ್ರವೇಶ ಶುಲ್ಕ 4,790 ರೂಪಾಯಿ, ನೋಟಿಸ್ ಚಾರ್ಜ್ 775 ರೂಪಾಯಿ, ಪಿಗ್ಮಿ ಕಮಿಷನ್ 9,741 ರೂಪಾಯಿ, ಪತ್ರಿಕೆ ಮತ್ತು ಮುದ್ರಣ ವೆಚ್ಚ 650 ರೂಪಾಯಿ, ಸೇವಾ ಶುಲ್ಕ 5,856 ರೂಪಾಯಿ, ಶೇರ್ ಫೀಸ್ 7,090 ರೂಪಾಯಿ, ಡಾಕ್ಯುಮೆಂಟ್ ಶುಲ್ಕ 84,550 ರೂಪಾಯಿ. 9 ಅಮಾನತು ಖಾತೆ ಮೌಲ್ಯಮಾಪಕ ಶುಲ್ಕಗಳು 5,000, ಅಮಾನತು ಖಾತೆ 10,000, ಒಟ್ಟು 15,000. 10 ಸವಕಳಿ ಸಾಫ್ಟ್ವೇರ್ 28,800 ರೂಪಾಯಿ, ಗಣಕಯಂತ್ರ 43,200 ರೂಪಾಯಿ, ವಿದ್ಯುತ್ ಉಪಕರಣಗಳು 13,336 ರೂಪಾಯಿ, ಪೀಠೋಪಕರಣಗಳು 24,159 ರೂಪಾಯಿ, ಲಾಕರ್ 11,794 ರೂಪಾಯಿ, ಭದ್ರತಾ ಠೇವಣಿ 13,528 ರೂಪಾಯಿ, ಕಚೇರಿ ಸಲಕರಣೆಗಳು 43,577 ರೂಪಾಯಿ, ಪಿಗ್ಮಿ ಯಂತ್ರ 3,885 ರೂಪಾಯಿ. ಒಟ್ಟು 4,55,35,273 ರೂಪಾಯಿ. ಆದ ಖರ್ಚು ಬ್ಯಾಂಕ್ ಖಾತೆಗಳು ಕೆನರಾ ಬ್ಯಾಂಕ್ 43,18,128 ರೂಪಾಯಿ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಕಟೀಲ್ 14,54,980 ರೂಪಾಯಿ, SCDC ಬ್ಯಾಂಕ್ ತೊಕ್ಕೋಟ್ 27,33,795 ರೂಪಾಯಿ. ಒಟ್ಟು 85,06,904 ರೂಪಾಯಿಗಳು. 2 ಠೇವಣಿಗಳು ನಿರಕು ಠೇವಣಿ 4,85,000, ಪಿಗ್ಮಿ ಠೇವಣಿ 34,510 ರೂಪಾಯಿ, ರಿಕರಿಂಗ್ ಠೇವಣಿ 25,000, ಸಿಬ್ಬಂದಿ ಭದ್ರತಾ ಠೇವಣಿ 10,000, ಉಳಿತಾಯ ಖಾತೆ 2,10,12,738 ರೂಪಾಯಿ. ಒಟ್ಟು 2,49,741 ರೂಪಾಯಿ. 3 ಷೇರು ಬಂಡವಾಳ ಎ ವರ್ಗ ಒಟ್ಟು 1,69,030 ರೂಪಾಯಿ. 4 ಸಾಲ ಮತ್ತು ಮುಂಗಡಗಳು ನೌಕರ ಸಾಲ 1,50,000, ವ್ಯಾಪಾರ ಸಾಲ 11 ಲಕ್ಷ, ಭದ್ರತಾ ಸಾಲ 50,000, ಚಿನ್ನಾಭರಣ ಆಧಾರ ಸಾಲ 19,51,480 ರೂಪಾಯಿಗಳು. ವಾಹನ ಸಾಲಗಳು 62,000, ವೈಯಕ್ತಿಕ ಸಾಲ 71,43,000, ಒಟ್ಟು 1,04,56,480 ರೂಪಾಯಿಗಳು. 5 ಇತರ ಹೂಡಿಕೆಗಳು ಷೇರುಗಳ ಮೇಲೆ ದಕ್ಷಿಣ ಕನ್ನಡ ಸಹಕಾರಿ ಒಕ್ಕೂಟಕ್ಕೆ ನೀಡಿದ್ದು 10,000. 6 ಸಂದಾಯವಾದ ಬಡ್ಡಿ ಠೇವಣಿಗಳ ಮೇಲಿನ ಬಡ್ಡಿ ಒಟ್ಟು 1,21,251 ರೂಪಾಯಿ. ನೌಕರರ ವೇತನ ಒಟ್ಟು 2,40,000 ರೂಪಾಯಿಗಳು. 8 ಲೆಕ್ಕ ಪರಿಶೋಧಕರ ಶುಲ್ಕ ಪಾವತಿ ಒಟ್ಟು 6,250 ರೂಪಾಯಿ. 9 ಇತರ ಖರ್ಚುಗಳು ಸಹಕಾರಿಯ ವಾರ್ಷಿಕ ಶುಲ್ಕ 4,000, ವಾರ್ಷಿಕ ಸಭೆಯ ಖರ್ಚು 33,512 ರೂಪಾಯಿಗಳು, ಗೌರವ ಧನ 24,000, ಪೂಜಾ ವೆಚ್ಚಗಳು 3,061 ರೂಪಾಯಿ, ವೃತ್ತಿಪರ ಶುಲ್ಕ 6,500 ರೂಪಾಯಿ, ಸಾಫ್ಟ್ವೇರ್ ಮತ್ತು ಗಣಕಯಂತ್ರಗಳ ನಿರ್ವಹಣೆ ವೆಚ್ಚ 17,700 ರೂಪಾಯಿ, SMS ಶುಲ್ಕ
35,400 ರೂಪಾಯಿ, ಪ್ರಯಾಣ ವೆಚ್ಚ 310, ಜಾಹೀರಾತು 20,650, ಬ್ಯಾಂಕ್ ಚಾರ್ಜ್ 552 ರೂಪಾಯಿ, ಕುಡಿಯುವ ನೀರಿನ ಬಿಲ್ 4,380 ರೂಪಾಯಿ, ವಿಮೆ 7,341 ರೂಪಾಯಿ, ಕಚೇರಿಯ ಬಾಡಿಗೆಗೆ 1,04,000 ರೂಪಾಯಿ, ಪತ್ರಿಕೆ ಮತ್ತು ಮುದ್ರಣ ವೆಚ್ಚ 42,876 ರೂಪಾಯಿ, ವಿದ್ಯುತ್ ವೆಚ್ಚ 11,334 ರೂಪಾಯಿ, ಪಿಗ್ಮಿ ಕಮಿಷನ್ 1,35,038 ರೂಪಾಯಿಗಳು, ಅಂಚೆ ಮತ್ತು ದೂರವಾಣಿ ವೆಚ್ಚ 90,431 ರೂಪಾಯಿ, ಸೇವಾ ಶುಲ್ಕ 1,500 ರೂಪಾಯಿ, ಇತರೆ 17,447 ರೂಪಾಯಿ, ಒಟ್ಟು 4,89,090 ರೂಪಾಯಿಗಳು. 10 ಅಮಾನತು ಖಾತೆಗಳು, ಮೌಲ್ಯಮಾಪನ ಶುಲ್ಕಗಳು 5,000, ಅಮಾನತು ಖಾತೆ ಒಟ್ಟು 10,000, ಚಿರಾಸ್ತಿಗಳು ಮತ್ತು ಚರಾಸ್ತಿಗಳು, ಕಚೇರಿ ಸಲಕರಣೆಗಳು ಒಟ್ಟು 10,856 ರೂಪಾಯಿಗಳು. 12 ಸವಕಳಿ ಸಾಫ್ಟ್ವೇರ್ 28,800 ರೂಪಾಯಿ, ಗಣಕ ಯಂತ್ರ 48,200 ರೂಪಾಯಿ, ವಿದ್ಯುತ್ ಉಪಕರಣಗಳು 13,336 ರೂಪಾಯಿಗಳು, ಪೀಠೋಪಕರಣಗಳು 24,159 ರೂಪಾಯಿಗಳು, ಲಾಕರ್ 11,794 ರೂಪಾಯಿ, ಭದ್ರತಾ ಕೊಠಡಿಗೆ 13,528 ರೂಪಾಯಿ, ಕಚೇರಿ ಸಲಕರಣೆಗಳು 43,577 ರೂಪಾಯಿ, ಪಿಗ್ಮಿ ಯಂತ್ರ 3,885 ರೂಪಾಯಿ, ಒಟ್ಟು 1,82,279 ರೂಪಾಯಿ. ಅಂತಿಮ ಶುಲ್ಕ ನಗದು 3 ಲಕ್ಷ, ಒಟ್ಟು 3,52,092 ರೂಪಾಯಿ. ಸದಸ್ಯರಿಗೆ ಉಳಿತಾಯ ಖಾತೆ ಎಲ್ಲ ಹೊಂದಿರುತ್ತಾರೆ, ಪಿಗ್ಮಿ ಖಾತೆ ಹೊಂದಿರುತ್ತಾರೆ, ಅವರಿಗೆ SMS ಮೂಲಕ ನಾವು ಅಕೌಂಟಿನ ಬಗ್ಗೆ ಮಾಹಿತಿ ನೀಡುತ್ತೇವೆ. ಅದಕ್ಕೆ ನಾವು ಸಾಫ್ಟ್ವೇರ್ ಕಂಪನಿಯಿಂದ SMS ಅನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತದೆ. ಅದಕ್ಕೆ 2 ಲಕ್ಷ SMS ಅನ್ನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೇವೆ. ಅದು ಅನ್ಲಿಮಿಟೆಡ್, ಎಷ್ಟು ಸಮಯ ಕೂಡ ಯೂಸ್ ಮಾಡ್ಬೋದು. ಅದನ್ನು ನಾವು ಸದಸ್ಯರಿಂದ ಭರಿಸ್ತೇವೆ ಶುಲ್ಕ. 1 ವರ್ಷ ಅಲ್ಲ, ಅದು ಅನ್ಲಿಮಿಟೆಡ್, ಎಷ್ಟುವರೆಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಷ್ಟುವರೆಗೆ. ಹೌದು, 2 ಲಕ್ಷ, ಹೌದು, 2 ಲಕ್ಷ ಮೆಸೇಜ್ ಖಾಲಿ ಆಗುವವರೆಗೆ. ಅದು ಮೊಬೈಲ್ ರೀಚಾರ್ಜ್ ಇದ್ದಾಗೆ. ಇಲ್ಲ, 2 ಲಕ್ಷ ಖಾಲಿ ಆದ ಮೇಲೆ ಬರ್ಬೋದು. ಆದರೆ 2 ಲಕ್ಷ ಖಾಲಿ ಆಗುವುದಿಲ್ಲ. ಹೌದು, ನಂಬರ್ ಕೊಟ್ಟಿದ್ದರೆ ನಿಮಗೆ ಕ್ರೆಡಿಟ್ ಇಷ್ಟ ಆಯಿತು, ಈಗ ಬ್ಯಾಲೆನ್ಸ್ ನಿಮ್ಮದು ಇಷ್ಟು ಅಂತ. ಅದೇ ಮೈನಸ್ ಆದ ಕೂಡಲೇ ಇಷ್ಟು ಮೈನಸ್ ಆಗಿದೆ, ಈಗ ಬ್ಯಾಲೆನ್ಸ್ ಇಷ್ಟು ಅಂತ. ಈ ಮೆಸೇಜ್ ರೇಟ್, ಅದು ಆ ಮೆಸೇಜ್ ರೇಟ್ ಅಂದರೆ 2 ಲಕ್ಷ ಮೆಸೇಜಿನವರೆಗೆ ಎಷ್ಟು ಕಟ್ಟಬೇಕಾ ಅಷ್ಟು ಕಟ್ಟಿದ್ದಾರೆ, 35,000. ಇದು ಪಾರ್ಟಿಯಿಂದಲೇ ನಿಧಾನವಾಗಿ ಉಸುಲಾಗ್ತದೆ. ಅದು ಅನ್ಲಿಮಿಟೆಡ್ ಹೇಗೆ ಅಂತ ಹೇಳಿದ್ರೆ, ಪಾರ್ಟಿಯಿಂದ ಉಸುಲಾಗ್ತಾ ಇದ್ದರೆ ಅದು ಕ್ರೆಡಿಟೇಬಲ್ ಆಗ್ತದೆ, ಕ್ರೆಡಿಟೇಬಲ್ ಅದು. ಹಾಗಾಗಿ ನಿಮಗೆ ಇನ್ನೊಮ್ಮೆ ಏನು ಬರುವ ವರ್ಷ ನಿಮಗೆ ಪುನಃ ಚಾರ್ಜ್ ಬೀಳ್ತದೆ ಎಂಬ ವಿಷಯ ಅಲ್ಲ. ಅದು ನಿಮಗೆ ಬ್ಯಾಲೆನ್ಸ್ ತೋರಿಸ್ತಾ ಇರ್ತದೆ, ನಿಮ್ಮಿಂದ ಹಣ ತೆಕ್ಕೊಳ್ಳೋದಿಲ್ಲ. ಯಾಕಂದರೆ ಅದು ರಿಕವರಿ ಆಗ್ತಾ ಇರ್ತದಲ್ಲ, ಆ ಮೆಸೇಜ್ ಬಂದ ನಂತರ ಮತ್ತೆ ನಾವು ಕಲೆಕ್ಟ್ ಮಾಡ್ತೇವಲ್ವಾ 35,000 ಅಲ್ಲ, ಆ ಥರ ಕಲೆಕ್ಟ್ ಮಾಡಿದಾಗ ಪುನಃ ಅದು ಫಿಲ್ಅಪ್ ಆಗ್ತದೆ, ಚಾರ್ಜ್ ಆಗ್ತದೆ. ಹಾಗಾಗಿ ಬ್ಯಾಟ್ರಿ ಚಾರ್ಜ್ ಮಾಡಿದ ಹಾಗೆ, ಅದು ಈಗ ಪ್ಲಗ್ ಇಟ್ಟು ನಾವು ಹೇಗೆ ಚಾರ್ಜ್ ಮಾಡ್ತೇವೆ ಆ ಥರದೆಲ್ಲ ಅದು ರಿಕವರಿ ಆಗ್ತದೆ ಎಂಬುದನ್ನು ಗಮನಿದೆ. ಆ ಅಮೌಂಟ್ ಅದು 35,000 SMS. ಸದಸ್ಯರ ಒಂದು ಕ್ವಶನ್ಗೆ ಅಭಿನಂದನೆಗಳು, ಹಾಗೆ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಶಶಿ ಅವರು, ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಲಿಖಿತ್ ಕುಮಾರ್, ಸನ್ ಆಫ್ ಯಾದವ ಕೆ ಕುಂಪಲ, ದಯವಿಟ್ಟು ಬನ್ನಿ. SSLCಯಲ್ಲಿ 96% ಗಳಿದ್ದಾರೆ. ಜೋರಾದ ಚಪ್ಪಾಳೆ ಅವರಿಗೆ ನೋಡಿ. ರೂಪಾಯಿ 5,000 ನಗದು ವಿಶೇಷ ಪುರಸ್ಕಾರವನ್ನು ಈ ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನವಾಗಿ ನಮ್ಮ 605 ಅಂಕ ಪಡೆದರೊಂದಿಗೆ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿಯ ವಿದ್ಯಾರ್ಥಿ ವೇತನಕ್ಕೆ ಭಾಜನರಾದಂಥ ಲಿಖಿತ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಇಟ್ಕೊಳ್ಳಿ ಅಂತ ಹೇಳೋದು. ಇದು SSLC ಮತ್ತು PU ಈ ದರ್ಜೆಗಳಿಗೆ ಕೊಡ್ತಾರೆ ನಮ್ಮ ಸೊಸೈಟಿಯವರು. ಹಾಗೆ ಅನಾರೋಗ್ಯದಲ್ಲಿ ಇದ್ದಂಥ ಒಂದು ಆರ್ಥಿಕ ನೆರವನ್ನು ಈ ಸರ್ತಿ ನಾವು ಶ್ರೀಮತಿ ಪೂರ್ಣಿಮಾ ಟಿ, ವೈಫ್ ಆಫ್ ಅಶೋಕ್ ದೇರಳಕಟ್ಟೆ ಅವರು ಬಂದಿದ್ದರೆ ಕೊಡ್ತೇವೆ, ಇಲ್ಲದಿದ್ದರೆ ನಾವು ಅವರ ಮನೆಗೆ ಹೋಗಿ ಅದನ್ನು ವಿತರಣೆ ಮಾಡ್ತೇವೆ ಎಂಬುದನ್ನು ಸಭೆಯಲ್ಲಿ ಘೋಷಣೆ ಮಾಡಿದ್ದೇವೆ. ಹಾಗೆ
ಅವರು ಆಯ್ಕೆಯಾಗಿದ್ದಾರೆ. ಪೂರ್ಣಿಮಾ ಬಿ ಅವರು ಬಹಳ ಅಸಹಾಯಕರಾಗಿದ್ದಾರೆ. ತಮ್ಮ ಒಂದು ಅಸೌಖ್ಯದ ನೆರವಿಗಾಗಿ ಯಾಚನೆಯನ್ನು ಸೂಚನೆ ಬಂದಿದೆ. ಆ ಒಂದು ತೀರ್ಮಾನದ ಪ್ರಕಾರ ಅವರಿಗೂ ಕೂಡ ಮೊತ್ತ ಬಿಡುಗಡೆಗೊಂಡಿದೆ. ಅಧ್ಯಕ್ಷರ ಅನುಮತಿ ಮೇರೆಗೆ ಯಾರಾದರೂ ಸದಸ್ಯರು ಬಂದು ಮಾತಾಡ್ಬೋದು ಅಥವಾ ನಿರ್ದೇಶಕರು ಕೂಡ ಮಾತಾಡ್ಬೋದು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಆಮೇಲೆ ಅಧ್ಯಕ್ಷರ ಮಾತು ಧನ್ಯವಾದ. ಹಾಗಾಗಿ ಒಂದು 2 ನಿಮಿಷ ಕೊಡ್ತಾ ಇದ್ದೇವೆ ಸದಸ್ಯರಿಗೆ ಅಥವಾ ನಿರ್ದೇಶಕರಿಗೆ. ನಮ್ಮ ಈ ಸಭೆಟ್ ಕೆಲವು ಚರ್ಚೆ ಮಾಡ್ಬೋದು. ದಯಬಂಡ ಒಂಜಿ ಸೊಸೈಟಿ ಏಳಿಗೆ ಬಾಡ್ದು ಒಲ್ಪಾಲ್ನ ಆಯ್ತು ತಪ್ಪು ಅಂದತ್ತು ಪ್ರಿಂಟ್ ತಪ್ಪಾದಪ್ಪುಂಡು ಲೆಕ್ಕಾಚಾರ ತಪ್ಪಾದಪ್ಪುಂಡು ಆ ವಿಷಯಡು ನಮ್ಮ ತರ್ಕ ಮನ್ಪ ಬೊಕ್ಕ ಆ ಒಂಜಿ ವಿಷಯಡ್ಲ ಚರ್ಚೆಗೆ ಬಾರ್ದು ತರ್ಕ ಮನ್ಪಣೆತ್ತು ಆ ನಿಟ್ಟಡು ಇನ್ನು ನಮ್ಮ ಸೌಂದರ್ಯ ಓಂ ಸಾಯಿ ಸೊಸೈಟಿ 2 ವರ್ಷದಿಂದ ಭಾರಿ ನಷ್ಟಗತಿ ತೋಜುಂಡು ಬಂಡದು ಲೆಕ್ಕೋಡು ತೋಜುಂಡು. ಅದಕ್ಕೆ ಕಾರಣದಾದ ಬಂಡ ಈ ಪರಿಸರಡು ಸುಮಾರು ಬ್ಯಾಂಕ್ ಸೊಸೈಟಿ ಮಾತ್ರ ಉಂಡು. ಆ ದೃಷ್ಟಿಡು ಶ್ರೀಮಾನ್ ಸೌಂದರ್ಯ ರಮೇಶರ್ ಒಂಜಿ ಸೊಸೈಟಿ ನಮ್ಮಲು ಮನ್ಪೋಡು ಬಂದು ಒತ್ತಾಸೆ ಕೊಡ್ದು ಮಂತಿದ್ದಾರೆ. ಅದನ್ನ ಒಂಜಿ ಎಲ್ಲಿಟ್ಟೆ ದೈ ನಡ್ತಾರೆ 2 ವರ್ಷ ಆಂಡು ನಮ್ಮಂಜಿ ತಾರದೈ ನಂಡಲ ಒಂಜಿ 5 ವರ್ಷ ಬೋಡು ಫಲ ಬರೆಯರೆ. ಆ ಲೆಕ್ಕನೆ ಈ ಸೊಸೈಟಿಗೆ ನಮ್ಮ ಮಾತೊಂಜಿ ಬೆರಿ ಸಹಾಯ ಕೊಡ್ದು ಪ್ರತಿ ಬರಿಲ್ಲ ಆಯ್ತು ಒಂಜಿ ಶೇರ್ ಹೋಲ್ಡರ್ ಬೊಕ್ಕ ಆಯ್ನಾತ ಸಾಲ ದೆಪ್ಪಡು ಸಾಲ ತೆತ್ತದ ಬಡ್ಡಿ ಕಟ್ಟಿನೇ ಬ್ಯಾಂಕ್ ತುಂಬ ಬರ್ಪಣೆ ಸಾಲ ಐಕಿ ತಕ್ಕ ಡಿಪಾಸಿಟ್ಲ ದಿವೊಂದು ಬರೋಡು. ಆ ದೃಷ್ಟಿಡು ನಮ್ಮ ಆಯ್ನಾತ್ ಶೇರ್ ನಿಖಲು ಏತ್ತು ಫಿಕ್ಸ್ಡ್ ಮಂತಾರೆ ಗೊತ್ತಿತ್ತು. 2 ಲಕ್ಷ ಬಂದ್ಪೇರು 2 ಲಕ್ಷ ಮುಟ್ಟ ಶೇರ್ ದೀಂಡ ಎಲ್ಲ ಲಾಭಡು ಶೇರ್ ಕಂಡಪಟ್ಟ ಡಿವಿಡೆಂಡ್ ಕೊಡಾಪುಂಡು. ಐಕೊಂಜಿ 500 ರೂಪಾಯಿ ಸೀಮಿತ ಬಂತದ್ದು ಒಂಜಿ 10,000 25,000 ಮಾತ್ರ ನಮ್ಮ ಫಸ್ಟ್ ದಿವೋಡು ಏಕದಮ್ 2 ಲಕ್ಷ ಮತ್ತು ಏರ ಬರಲಿ ಅವೆಲ್ಲ ಶೇರ್ ನಮ್ಮ ಡಿವಿಡೆಂಡ್ ಕೊಡ್ನಾಗ ಭಾರಿ ತೊಂದರೆ ಬರ್ಕೊಂಡು. ಆ ದೃಷ್ಟಿಡು ಬೊಕ್ಕ ಈತ ತೂಲೆ ಒಂಜಿ ಸ್ಕಾಲರ್ಶಿಪ್ ಕೊರಿಯರು ಅವೆಲ್ಲ ಕಣೆ ಪಾಪದ ಜೋಕುಲು ಪಡೆ ಮಲ್ಲಾಕಲ ಜೋಕುಲು ಪಡೆ 90% ಹೆಚ್ಚದಕ್ಲೆಗೆ ಒಂಜಿ ಇದು ಕೊಡ್ಬೇರು. ಆ ಶಿಷ್ಯ ವೇತನ ಕೊರ್ನಾಗ ಜೋಕುಲ್ಲ ಮಾತೇನು ವಿಚಾರ ಬಂತದ್ದು ನನ್ನ ದುಂಬುಗು ಅಕ್ಲ ವಿದ್ಯಾವಂತ ಮತ್ತು ಕಲ್ತದ ಇವಾಗ ಬೇಲೆ ತಿಕ್ಕಂಡ ಈ ಒಂಜಿ ಸೊಸೈಟಿಡು ಅಕ್ಲ ವೇತನದ ಒಂಜಿ ಭಾಗ ಶೇರ್ಡ ಫಿಕ್ಸೆಡ್ ಡೆಪಾಸಿಟ್ ಮಾತ್ರ ದೀದು ಆ ಒಂಜಿಂದ ನಡಪೊಂದು ಪೋಂಡ ಈ ಬ್ಯಾಂಕ್ ಅಭಿವೃದ್ಧಿ ಪತ್ತೋಡು ಮಿತ್ತು ಮಿತ್ತು ಹೋಗ್ಬಿಡು ನೇಕೆ ಸಹಾಯ ಸಹಕಾರ ಕೊಡ್ದು ಇನ್ನೆಂಕ್ಲೆ ಮಾತ ಕೆಲವು ಲೆಕ್ಕಾಚಾರ ಮಾತ ಫಂಡೇರಿ ಅವೇನಕ್ಕೆ ನಾನು ದುಂಬುಗುಲ ಈ ಒಂದು ಸೌಂದರ್ಯ ಓಂ ಸಾಯಿ ಬ್ಯಾಂಕ್ ನನ್ನ ಪ್ರಗತಿ ಬರೋಕ್ಕೆ ಬರ್ತದೆ ಹೆಚ್ಚಿನ ಮೇಕಲ ಮಾತೆಲ್ಲ ಬರ್ತದೆ ಸದಸ್ಯರಾವಡು ಬಂಡದು ಎನ್ನ ಒಂಜಿ ವಿನಂತಿ. ಅವೇನ ಕಣೆ ನೇಟು ಬೇಲೆ ಮನ್ಪುಣಂಚ ಸಿಬ್ಬಂದಿ ನಕಲು ಭಾರಿ ಪೊರ್ಲುಡು ತೆಲ್ತೊಂದು ಪತ್ತದು ಅವೇನ ಕಡೆ ವಿಶ್ವಾಸಾರ್ಹತಡಿ ಕೆಲಸ ಮನ್ಪೋಡು ಅಕ್ಕಲು ವಿಶ್ವಾಸ ಜೀದು ಸದಸ್ಯರ ಮಂತುನ ಆ ಬ್ಯಾಂಕ್ ಉನ್ನತೀಕರಣ ಬರ್ಪುಂಡು. ದಯಪಂಡು ನಮಗೆ ಕೆಲವು ಸೊಸೈಟಿ ತುವಂದುಲ್ಲ ಅಲ್ಪ ಉಲಾಯ್ದ ಮಟ್ಟೋಡು ಭಾರಿ ಗೋಜಲಾದ ಭಾರಿ ಪರಿಸ್ಥಿತಿ ಹದಗೆಟ್ಟಿದ್ದು. ಆ ಸ್ಥಿತಿಗೆ ಪಾರಬಲ್ಲಿ ನಮ್ಮ ಏತು ಬಡಬತ್ತ ಅನ್ನಲ್ಲ ನಮ್ಮ ಸದಸ್ಯರು ಬೇಲೆ ಮನ್ಪುಣ ಸಿಬ್ಬಂದಿ ನಕಲು ಭಾಳ ಪ್ರಾಂಪ್ಟ್ ಆದ ಈ ಒಂದು ಸಂಸ್ಥೆ ಬೆನೋಡು ಬಂಡದು ಈ ಪಡ್ತು ಒಂಜಿ ಭಿನ್ನ ಬಂಡದು ಅವಕಾಶ ಹೋಗಬಾರ್ದು ಒಂದನೇ ಮಂತದು ಎನ್ನೆರಡು ಪಾತ್ರ ಮುಳುಬೆ. ಜೈ ಹಿಂದ್, ಜೈ ಶಾರದಾ ಮಾತು. ಪ್ರಕಾಶ್ ಹೆಚ್ಚು ಎಂಗಲ್ನ ಸದಸ್ಯರು ಅಂಚನೆ 6 ಮುಲ್ಪದ ಕೈತಲ್ದ ಶಾರದಾ ಸೇವಾ ಟ್ರಸ್ಟ್ದ ಅಧ್ಯಕ್ಷರೆಲ್ಲ ಆದೊಲ್ಲೆರು 6 ಸಲಹೆ ಸೂಚನೆ ಮತ್ತು ಕೊರಿಯರು ಸಿಬ್ಬಂದಿ ನಗುಮುಕ್ಕೊಟ್ಟು ಎಡ್ಡೆ ರೀತಿಯಲ್ಲಿ ಕೆಲಸ ಮಲ್ಪೋಡುಂದಲ್ಲ ಒಂಜಿ ಕಿವಿ ಮಾತನ್ನ ಪಂಡೇರು. ಅಂಚನೆ ಶೇರು ಜಾಸ್ತಿ ದಿನ ಠೇವಣಿ ಜಾಸ್ತಿ ದಿನ ಅದೇ ಸಾಲೆ ಕೊಡೋಡು ಶೇರ್ ಜಾಸ್ತಿ ಇದ್ರಲ್ಲ ಡಿವಿಡೆಂಡ್ ಲಾಭ ಬತ್ತಿ ಕೊಡಲಿ ಒಂದು 10% ಡಿವಿಡೆಂಡ್ ಕೊಡ ಬ್ಯಾಂಕ್ ಇಡಲ ಠೇವಣಿಗೆ ಸಮೇತ 7% ಹೆಚ್ಚಿಗೆ ಬಡ್ಡಿ ಅಂಚದ ಶೇರ್ ದಿನ ಸಾಧಾರಣ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ನಾನು ಕೇಳಲಿಕ್ಕ 50,000 ಮಿತ್ತು ಶೇರ್ ದಿವರೆ ಬಲ್ಲಿಂದ ಬಂಡದೆಲ್ಲ ಉಂಡು. ಅಂತೂ ಶೇರ್ ಹತ್ರ ಠೇವಣಿ ಇಲ್ಲ ದಿವಲ್ಲಿ ಶೇರ್ ಇಲ್ಲ ದಿವಲ್ಲಿ ಹೋಗಲ್ಲ ಶೇರ್ ಏತು ಲಿಮಿಟೆಡ್ ಠೇವಣಿಗೆ ಲಿಮಿಟೇಷನ್ ಇಜ್ಜಿ ನಿಗಲ್ನ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟದ್ದು ಎತ್ತಲ ದಿವಲ್ಲಿ ಠೇವಣಿ ಅಂಚಾದ ಅಂದವು ಪ್ರಿಂಟ್ ಪುಸ್ತಕ ಮಲ್ಪುಂಡನ
ಇತ್ತೆ ಸರಿ ಸರಿ ಇತ್ತೆ ಈ ಸರ್ತಿ ಖಾಲಿ ಒಂಜಿ ಎಂಕಲ್ ಎಲ್ಲ ಇಂದು DTP ಕಾಪಿ ಮಾತ್ರ ಎಂಕಲ್ ಮಲ್ತದ ದುಂಬಾಗ ನಾವು ಒಂಜಿ ಸಹಕಾರಿ ಸಂಸ್ಥೆಲ ಪ್ರಿಂಟೆಡ್ ಐಕ್ ಮುಖಚಿತ್ರ ಬೊಕ್ಕ ಎಡ್ಡೆ ಬಣ್ಣದ ಬೇತೆ ಸೊಸೈಟಿದ ಮತ್ತೆ ಬರ್ಪುಂಡತ್ತೆ ಟಪ್ಪಾಲ್ಡ್ ಅಂಡ್ ಅವು ಟಪ್ಪಾಲ್ಡ್ ಕಡಪುಂಡಲ್ಲ ಜಾಸ್ತಿ ಆಗ್ಬಿಟ್ಟು ಬಂದು ಕೆಲವರಿಗೆ ಖಾಲಿ ನೋಟಿಸನ್ನು ಕಡಪಡುದು ಇಡೇ ಬತ್ತಿನಗೆಲೆ ಮಾತ್ರ ಆ ಪುಸ್ತಕ ಕೊರಪಿನ ಹತ್ತು ಪ್ರಿಂಟ್ ಮಲ್ಪಿ 2,000-3,000 ಸೊಸೈಟಿ ಇತ್ತನಲ್ಲ 3,000 ಪ್ರಿಂಟ್ ಮಲ್ಪುಜರಾಗಿಲ್ಲ ಬೋಡಿತ್ನ ಇಡೀ ಸಭೆಗೆ ಬರಪಿನ 1,000 ಜನ ಅಥವಾ 500 ಜನ ಗೊತ್ತುಂಡಾಗಿಲ್ಲ ಆತ ಮಾತ್ರ ಅಂಡ ಒಂಜಿ ಸದಸ್ಯರು ಯಾಪಲ ಆ ಪುಸ್ತಕಕ್ಕೆ ಎಂಡ ಕೊರಡುಂಪಿನ ಒಂಜಿ ಧರ್ಮ ಉಂಡು ಆ ಕಾರ್ಯಕ್ರಮನು ಸೊಸೈಟಿ ಮಲ್ಪುಂಡು ಪಂಪಿನ ಪಣೊಂದು ಒಂಜಿ ರಡ್ಡು ಪಾತ್ರ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರ ನಿಯಮಿತ ಅಧ್ಯಕ್ಷರು ಶ್ರೀಯುತ ರಮೇಶ್ ಕೊಲ್ಯ ಈ ಊರ್ದಾರಾದ ಈ ಊರುಡು ಬಾರಿ ಪೊರ್ಲುದ ಸಹಕಾರಿ ಸಂಘ ಮಂತದ್ದು ಊರ್ದಕ್ಲಿಗೆ ಪ್ರಯೋಜನ ಆಪಲಂಚಿನ ಬೇಲೆನ ಮಂತೊಂದುಲ್ಲೇರು ಐತ 2ನೇ ವರ್ಷದ ವಾರ್ಷಿಕ ಮಹಾಸಭೆ ನಿರೀಕ್ಷೆದ ಲೆಕ್ಕನೆ ಸಾಮಾನ್ಯ ಸಭೆ ಅಂತ ಪನ್ಪುನಿ ವಾರ್ಷಿಕ ಮಹಾಸಭೆ ಈ ವರ್ಷಲ ಲಾಭ ಇಜ್ಜಿಂದು ಪಂಡ ಏರ್ಪುರ ಪಾಲು ಬಂಡವಾಳ ಪಡೆಯರಾಕ್ಲಿಕ್ಕೆ ದಾಲ ಡಿವಿಡೆಂಡ್ ತಿಕ್ಕುಜಿಂದ ಒಂಜಿ ಸಹಕಾರಿ ಸಂಘ ಶುರುವನಾಗ 2 ವರ್ಷ 3 ವರ್ಷ ಅಂಚಿನ ನಿರೀಕ್ಷೆದಲ್ಲ ಉಪ್ಪುಜಿ ಬರ್ಪಿ ವರ್ಷಕ್ಕೂ 1,94,000 ಚಿಲ್ಲರದ ಲಾಭಾಂಶದ ಅಂದಾಜು ತೋಜಾದೇರು ಲಾಭಾಂಶ ಹೆಚ್ಚ ಬರಡು ಎಂಕ್ಲೆಗೆಲ್ಲ ಡಿವಿಡೆಂಟ್ ಹೆಚ್ಚ ತಿಕ್ಕಾಡು ಎಂಕೆಲ್ಲ ಸ್ವಾರ್ಥ ಬೊಕೊಂಜಿ 90% ಹೆಚ್ಚದ ವಿದ್ಯಾರ್ಥಿಗಳಿಗೆ ಒಂಜಿ ಪ್ರತಿಭಾ ಪುರಸ್ಕಾರ ಕೊರ್ಪೋಣ ಅಂದು ಯಾನು ಒಂಜಿ ತಿದ್ದುಪಡಿ ಅಧ್ಯಕ್ಷರ ಅವಕ್ಕಲು ಆಡಳಿತ ಮಂಡಳಿ ನಿರ್ಧಾರ ಮಾಡ್ಪಾಡು 80% ಕೆಲವು ಕಡೆ ಅಜಿಪ್ಪ ಎಲ್ಪ 75% 80% ಉಂಡು 20% ಬಂಡ ಈತ ಜನಟ ಖಾಲಿ ಒರಿಯಾಗೆ ತಿಕ್ಕಿನಿ ಹಿಡಿದು ಒಂಜಿ 4-5 ಜನಕ್ಕೆ ತಿಕ್ಕಿನ ಒಂದು ಪ್ರಯೋಜನ ಆಪಡು 80% ಹೊಡೆದು ಮಿತ್ತೆ ತಿಕ್ಕುದುಂಡು ಎನ್ನ ಮಗೆಲ್ಲ ಒರಿ ಇತ್ತೆ ಮೂಲು ಅವೇ ಒಂಜಿ ಅಂಚಿನ ಒಂಜಿ ಇಂದು ಮಾತ್ರೆಗಳ ತಿಕ್ಕಡ ಅವಕಾಶ ಕನಿಷ್ಠ 75 ಇಂಚ ಮನ್ಪಾಡು ಅಂಚನೆ ಆರ್ಥಿಕ ಸಹಾಯ ಕೊರಪಿನ ಅಂಚಿನಲ್ಲ ಒಂಜಿ ಕನಿಷ್ಠ ಒಂಜಿ 2-3 ವರ್ಷ ಕೊರಪಿನಂಚಿನ ಬೇಲೆ ಮನ್ಪಾಡು ಅಂಡ ಐತ ವಿವರಲು ಅಂದಾಜು ಪಟ್ಟಿಡಲ್ಲ ಇಜ್ಜಾಂಡು ಲೆಕ್ಕಪತ್ರ ಓಲು ಸೇವಾ ಶುಲ್ಕ ಅದು ಪ್ರತಿಭಾ ಪುರಸ್ಕಾರದ ಯೋಜನೆಲು ಅಂದಾಜು ಪಟ್ಟಿಡು ಇಜ್ಜಾಂಡು ಇಜ್ಜಿ ಅಂದಾಜು ಪಟ್ಟಿಡು ಈತ ಈ ವರ್ಷಕ್ಕೊಂದು ಈತ ಅಂದಾಜು ಪ್ರತಿಭಾ ಪುರಸ್ಕಾರ ಈತ ಆರ್ಥಿಕ ಸಹಾಯ ಕೊರಪ ಅಂದು ಇಜ್ಜಿ ಪ್ರಾಫಿಟ್ ಐನು ಅದು ಲಾಸ್ ಆಂಡಲ್ಲ ಪಾಡೋಡತ್ತ ಈತ ಕೊರಪ ಅಂದು ಲಾಸ್ ಉಳ್ಳ ಕೊರೊಂದುಳ್ಳರ ತನಿಕಲು ಬೊಕ್ಕ ಒಂಜಿ ಓದುನಾಗ ಪುಟ್ಟ ಸಂಖ್ಯೆ ಬಂಡದು ಓದುಲೆಂಗ್ಲೆ ತೂಯರ ಸುಲಭ ಆಪುಂಡು ಈಜಿನ ಓದೊಂದು ಪೋಪೇರು ಓಲುಂಡೊಂದು ನಾಡ್ನಾಗ ಓದು ಮುಗಿದಾದಪ್ಪುಂಡು ಐನು ನೋಟು ಮನ್ಪರೆ ಆಪುಜಿ ದಲ ಚರ್ಚೆ ಜಡ ಪಕ್ಕಡೆಲ್ಲ ಒಂಜಿ ಸಾಮಾನ್ಯ ಸಭೆ ಅಂದು ಪಂಡಾಗ ಒಂಜಿ ಚೂರಲ್ಲ ಚರ್ಚೆ ಮಾತ್ರ ಇಕ್ಕು ಪೊರ್ಲು ದೇವಂಡ ಚರ್ಚೆ ಆಂಡ ಇಕ್ ಹೆಚ್ಚಂದು ಆಪುಂಡು ಮತನಾಡ್ನಾಗ ಮತನೊಡ್ದು ಎಡ್ಡೆಡ್ಡೆ ವಸ್ತುಗಳು ಬರ್ಪುಣದು ನಮ್ಮ ಪೌರಾಣಿಕ ನಂಬಿಕೆ ಅಂಚಿತಿನ ಎಡ್ಡೆ ವಿಷಯಗಳು ಬರಡು ಸೌಹಾರ್ದ ಸಹಕಾರಿ ಸಂಘ ನಲಲಾತು ಬೆಳೆವಾಡು ಎಂಕೆಲ್ಲ ಅಂಚಿನಕ್ಲಿಗೆ ಊರ್ದಕ್ಲಿಗೆ ಮಾತ್ರೆಗಳ ಪ್ರಯೋಜನ ಅವಡು ಪಂಡೊಂದು ಅವಕಾಶಕ್ಕೂ ವಂದಿಸೋದು ಸ್ವಲ್ಪ ಅಂಚನೆ ರಮೇಶ್ ಅಣ್ಣೆಲ್ಲ ಸದಸ್ಯರು ಅರೆಲ್ಲ ಪಾತ್ರೆ ಬಣ್ಣ ಅರ್ಬೊಡ್ಚಿ ಟೈಮ್ ವೇಸ್ಟ್ ಮಲ್ಪುಂಡು ಕೊಡ್ಚಿ ಮುಂದರಿಸಲೆಂದರು ಅಂತೂ ಪ್ರಕಾಶ್ ಅಣ್ಣನ ಸೂಚನೆ ಅಭಿಪ್ರಾಯ ಎಲ್ಲ ನೋಟ್ ಮಲ್ತಿದ್ದಾರೆ ಆತ ಅಂಚನೆ ವಿದ್ಯಾಧರ್ ಶೆಟ್ಟಿ ಏನ ಬಂಡ್ಯಾರ ಬಂಡ ಒಂಜಿ 80% ಮಿತ್ತದಾಗಲೆಗೆ ಕೊರಪಿನ ಅಂಚಿತ್ತಿನ ಯೋಜನೆ ಮಲ್ಪಲೆ 90% ಮಾತ ಗ್ರಾಮೀಣ ಪ್ರದೇಶದ ಜೋಕುಲು ಕಲ್ಪನಾಗಲೆ ಕೆಲವರು ಸಾಧನ ಮಲ್ಪರ ಭಂಗ ಆಪುಡು 80% ಒಂದು ಎಡ್ಡೆ ಒಂದು ಅಪ್ಪ ಒಂಜಿ 4 ಜೋಕುಲು ಹೆಚ್ಚ ಕೊರ್ರೆಗೆ ಆಪುಡು ಅನ್ಪಿನ ಅಭಿಪ್ರಾಯ ಲಾಸ್ ಉಡ್ಲ ಕೊರೊಂದುಲ್ಲರು ಆಂಡಲ ಅವೇನು ನಮೂದನೆ ಮಲ್ಪೋಡು ಒಂಜಿ ಸೂಚನೆ ಅಂದಾಜು ಪಟ್ಟಿಡು ಅವು ಸರಿ ಆ ಸೂಚನೆ ಅಂದಾಜು ಪಟ್ಟಿನಲ್ಲಿ ನಾವು ಮಾಡುವ ಎಲ್ಲ ಚಟುವಟಿಕೆಯನ್ನು ನಮೂದಿಸಬೇಕು ಅಂತೇಳಿ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ವರದಿ ತಕ್ತೆಗಳನ್ನು ಓದುವಾಗ ಇದರ ತುಂಬ ಕಡಿಮೆ ಇದ್ದದ್ರಿಂದ ಸಾಧಾರಣ ಕೆಲವೇ ಪುಟಗಳಿರುವುದರಿಂದ ಓದುವವರಿಗೆ ನೋಡಲಿಕ್ಕೆ ಗೊತ್ತಾಗ್ತದೆ. ಆದರೂ ಕೂಡ ಸ್ವಲ್ಪ ಪುಸ್ತಕಗಳು ದಪ್ಪ ಆಗ್ತಾ ಬರುವಾಗ ಪುಟ ಸಂಖ್ಯೆ ಇಷ್ಟು, ತಕ್ತೆ ನಂಬರ್ ಇಷ್ಟು ಅಂತ ಹೇಳಿ ನೀವು ಓದಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳಿ ಸಿಬ್ಬಂದಿಗಳು ಅಂತೇಳಿ ಹೇಳಿಕೊಳ್ಳುತ್ತಾ ಅವರ ಮಾತು ಹಾಗೂ ಸೂಚನೆಗಳನ್ನು ನಾವು ಸ್ವಾಗತಿಸಿದ್ದೇವೆ. ಅವರಿಗೆ ವಂದನೆಗಳು ವಿದ್ಯಾಧರ್ ಶೆಟ್ಟರ್ ಅವರಿಗೆ. ಹಾಗೆ ಮುಂದುವರಿಸುವಾಗ ಈಗ ನಿರ್ದೇಶಕರು ಯಾರಾದರೂ ಏನಾದರೂ ಮಾತಾಡಲಿಕ್ಕಿದ್ದಾರೆ? ಯಾರು? ಹಾಂ, ನಿರ್ದೇಶಕರು ಇದ್ದಾರಲ್ಲ? ಇದ್ದಾರ? ಮಹಿಳೆಯರು ಇಲ್ಲಲ್ಲ? ಸರಿ, ಅಧ್ಯಕ್ಷರು ಈಗ ಸಭೆಯನ್ನು, ಇವತ್ತಿನ ಸಾಮಾನ್ಯ ಸಭೆಯನ್ನು ಮುಕ್ತಾಯ ಭಾಷಣ ಮಾಡಿ ಮುಗಿಸಲಿಕ್ಕಿದ್ದಾರೆ. ಮಾತಾ ಮೆಂಬರ್ನಗಳು, ಈ ಸಹಕಾರಿ ಸಂಘ ಪಂಡ ನಮಗಾಗಿ, ನಮ್ಮಿಂದಾಗಿ, ನಮ್ಮ ಮಂತದ ನಮಗೋಸ್ಕರ ಏರು ಮೆಂಬರ್ ಯಾರು ಅಕ್ಲಿಗೆ ಮಾತ್ರ ಸಾಲ ತಿಕ್ಕೊಂಡು ಐಕ್ ಮಾಡೋದು 500 ರೂಪಾಯಿ ಕಟ್ಟೋದು ಮೆಂಬರ್ ಕಟ್ಟೋರು ಮನದಾನಿ ಸಾಲ ಕೊಡಲಿ ಒಂದು ಪೇರು
ಇಂದು ನಡತೆ ಇಂಟು 2 ವರ್ಷದ ಎನ್ನ ಅನುಭವ 500 ರೂಪಾಯಿ ಕಟ್ಟದು 50,000 ರೂಪಾಯಿ ಸಾಲ ಕೊರಲೆ ಅವು ಕೊಡ್ಜಿನ ಮೆಂಬರ್ಶಿಪ್ ವಾಪಸ್ ಕೊರಲೆ ಇಂಚಿನ ಮಂತಿನ 125 ಜನ ಮೆಂಬರ್ಶಿಪ್ ವಾಪಸ್ ಇದ್ದವರು ಐಟ್ ಆಜಿ ಜನಕ್ಕೆ ಸ್ವಲ್ಪ % ಮಾರ್ಕ್ ಬೈದನ್ನು ಮೆಂಬರ್ಶಿಪ್ ವಾಪಸ್ ಇತ್ತಂದಕ್ಲೆ ಇತ್ತ ಮಂಡೆ ವೆಚ್ಚಾತನ್ನು ಕಾಸು ಸ್ಕಾಲರ್ಶಿಪ್ ತಿಕ್ಕು ಜೊತ್ತ ಅಂದ ಆದಿ ಜನ ವಿದ್ಯಾರ್ಥಿ ಮಂಡೇರು 80% ಆಗ್ಲಿ ಕೊರ್ಲೆ ಉಂಡು 80% ಆಗ್ಲಿ ಕೊಂಡ ಎಂಗ್ಲೊಂಜಿ ಬಜೆಟ್ ಒಂಜಿ 20,000 ರೂಪಾಯಿ ವಿದ್ಯಾರ್ಥಿ ವೇತನ 20,000 ರೂಪಾಯಿ ಆರ್ಥಿಕವಾದ ದುರ್ಬಲ ಹಾಸ್ಪಿಟ್ಲದ ಕಾಸು ಬಂದಿದ್ದಪ್ಪ ಇಂಚೆ ಜಾಸ್ತಿ ಜನ ಬರ್ತೇವೆ ಅಕ್ಲೆ ಡಿವೈಡ್ ಅದು ಓಪನ್ ವಿದ್ಯಾರ್ಥಿ ಕೇಂದ್ರ ಮೆಂಬರ್ಶಿಪ್ ವಾಪಸ್ ಇರ್ತದೆ ಸಾಲ ಕೊಡ್ಜಿ ಬಂದು ಅಕುಲ 6 ಜನ ಸ್ವಲ್ಪ % ಬೈದರು ಮಾರ್ಕ್ ಅದು ತೋಜದ ತಪ್ಪಾತು ನಾವು ತೋಜ ಹೋಯ್ತು ಎಡ್ಡೆ ಸಜೆಷನ್ ಕೊಡ್ತಾರೆ ಪ್ರಕಾಶನೆಲ್ಲ ಎಡ್ಡೆ ಸಜೆಷನ್ ಉಂಟು ದಾನೆ ಬಂಡ ಈ ಸಹಕಾರಿ ಸಂಘ ನೆಟ್ ಅಧ್ಯಕ್ಷ ಕಾವಡು ಮೆಂಬರ್ ಕಾವಡು ದಾಲಜ್ಜು ನಿಕ್ಲೆ ಲೆಕ್ಕನೆ ಈ ವರ್ಷ ಆನ್ ಅಧ್ಯಕ್ಷ ಬರ್ಪಿ ವರ್ಷ ನಿಕ್ಲೆ ಏನೇನೋ ಅಧ್ಯಕ್ಷ ರಾವಲಿ ಅಣ್ಣಂದು ನಡಪವನ ಒಂಜಿ ಧೈರ್ಯ ಮಂತದ ನಮ್ಮ ಮಾತೆಲ್ಲ ಸೇರಿದು ಒಂದು ನಿಕ್ಲು ಮಾತೆಲ್ಲ ಪನ್ಲೆಕ್ಕನೆ ಆ ಸೂರ್ಯಚಂದ್ರ ಉಪ್ಪು ನೆಟ್ಟಲೊಂದು ಅಧ್ಯಕ್ಷ ಚೇಂಜ್ ಆದ ಬ್ಯಾಂಡ ಬೋರ್ಡು ಅವೇ ಉಪ್ಪು ಅಂಚ ಅದು ಮಾತನ್ನ ನಿಕ್ಲೆ ಸಹಕಾರ ಈ ಒಂಜಿ ಮಟ್ಟಗೂ ನಮ್ಮ ಬೈದ ಸ್ಕಾಲರ್ಶಿಪ್ ಲಾಸ್ಟ್ ಉಪ್ಪುನ ಸ್ಕಾಲರ್ಶಿಪ್ ಕೊರ ಬಲ್ಲಿ ದುರ್ಬಲರಿಗೆ ಸಹಾಯ ಬಂದ ಬಲ್ಲಿ ಆಂಡಲ ಧೈರ್ಯ ಬಂದ ಎಂಗ್ಲು ಕೊಡ್ತ ಬರ್ಪಿ ಸರಿ ದಾದನ ಒಂಜಿ ಲಾಭಡು ಬರು ಅಂಡ್ ಡಿವಿಡೆಂಡ್ ಬರ್ಪಿ ಸರಿ ಅಂದ್ರೆ ನಮ್ಮ ಮಾತ ಮೆಂಬರ್ ನಕ್ಲಿಗೆ ಎಡ್ಡೆ ಡಿವಿಡೆಂಡ್ ತಿಕ್ಕೊಡು ಬಂದು ಬೊಕ್ಕ ಸಾಲ ದೆತ್ತೋಡ್ ನಕ್ಲು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಸಾಲ ದೆತ್ತೋಡ್ ಬಲ್ಲೆ ಬಂಡ ಡೆಪಾಸಿಟ್ ಕಾಸು ದೀನಕ್ಲಿಗೆ ನಮ್ಮ ಬಡ್ಡಿ ಕೊರಡು ಬಜಿ ಡೆಪಾಸಿಟ್ ಮೂಲೆ ದಿಂದ ಐಕ ಬಡ್ಡಿ ಕೊರಿ ಸಾಲ ನಕ್ಲು ಜಾಸ್ತಿ ಸಂಖ್ಯೆಡು ಬರಡು ಬಟ್ ಕರೆಕ್ಟ್ ಅದು ಕಟ್ಟೋಡು ಕರೆಕ್ಟ್ ಅದು ಕಟ್ಟಿಜಿನ ಏತು ನಮ್ಮ ಮೆಂಬರ್ ನಕ್ಲುಲ್ಲ ಇದು 84 ಮೆಂಬರ್ ಹಾಕ್ಲಿಲ್ಲ ನಮ್ಮ ಪೂರ ಹಾಕ್ಲೆ ಇಲ್ಲಡ್ಬೋದು ಕುಲ್ಲುದು ಅದು ವಸೂಲು ಮನ್ಪುನಂಚಿನ ಒಂಜಿ ತಾಕತ್ಲ ನಮಗುಂಡು ಈ ಬ್ಯಾಂಕ್ ಲೈಡ್ ಇಜ್ಜಿ ಬ್ಯಾಂಕ್ ಲೈಡ್ ನೋಟಿಸ್ ಕೋರ್ಟ್ ಒಂದು ಹೋಗ್ಕೊಂಡು ಆ ನೆಟ್ ಸೊಸೈಟಿ ಏರು ಸಾಲ ಜೊತೆ ಇನಿ ಕಟ್ಟಿಜಿನ ಮಲ್ಲೆ ಜನ ಮೂರ್ತಿಗಳನ್ನ ದಾದ ಮನ್ಪೆ ತೂಕಗಾಂಡ ಮಾತೆಲ್ಲ ನಮ್ಮ ಈ ಹೋದ ಮಕ್ಳ ಇಲ್ಲಡ್ಕುಲ್ ನಂಚಿನ ಒಂಜಿ ಒಂದು ಉಂಡೋಯ್ತು ನಮ್ಮ 8 ಜನ ಮೆಂಬರ್ ಒರಿಯನ ಕಾಸು ಹತ್ತು ಮಾತ್ರ ಮೆಂಬರ್ ನಕ್ಲಿನ ಕಾಸು ಏರ್ಲ ಕಟ್ಟಂದೆ 1 ತಿಂಗಳು 2 ತಿಂಗಳು 3 ತಿಂಗಳು ಅವು ಬಡ್ಡಿಗೆ ಬಡ್ಡಿ ಬುಳಿಯೊಂದು ಒಪ್ಕೊಂಡು 1 ದಿನ ಕಟ್ಟೋಡು ಸೊಸೈಟಿಗೆ ಮೋಸ ಮನ್ಪೇರೆ ಸಾಧ್ಯನೇ ಇಜ್ಜಿ ಅಂಚಾದ ಎಂಗ್ಲು ಧೈರ್ಯಡು ಸಾಲ ಕೊರೊಂದಿಲ್ಲ ದೇವ್ರ ದೇಟ್ ಇನಿ ಮುಟ್ಟ ಸಾಲ ಜೊತೆ ಪೂರ ಇರ್ಲ ಎಡ್ಡೆ ರೀತಿ ನಂಗೆ ಸಾಲನ ವಾಪಸ್ ಕಟ್ಟದ ಪಿರ ಅಕಲು ಜೊತ್ತೊಂದಿಲ್ಲೇರು ಅಂಡ ಇದ್ದ ಎಂಚಿನ ಈ ಸಹಕಾರಿ ಒಂದಿನ ಬ್ಯಾಂಕ್ ಹಿಡ್ದಲ್ಲ ಒಂಜಿ ಎಡ್ಡೆಂದು ವಾಪನ ಈಗ ಮಾತಾಡಲ್ಲ ನಿಕ್ಳು ಅಕ್ಕಪಕ್ಕದ ಏರೆಣ್ಣೆಲ್ಲ ಇತ್ತಂಡ ಒಂಜಿ 500 ರೂಪಾಯಿ ಒಂಜಿ ಶೇರ್ಗೆ ಇಂಚ ಒಂಜಿ 50,000 ಮಟ್ಟಲ್ಲಿ ನಿಕ್ಳು ಶೇರ್ ಪಾಡಲ್ಲಿ ಐದು ದಾಲ ಒಂಜಿ ಜಾಯ್ಕೆ ನಿಕ್ಲಿಗೆ ಡಿವಿಡೆಂಡ್ ತಿಕ್ಕೊಂಡು ಬಟ್ ನಿಕ್ಲಿನ ಕಾಸಿಗೆ ನಿಕ್ಲಿಗೆ ಬಡ್ಡಿ ತಿಕ್ಕೊಂಡು 5 ದಾತು ಒರಿಯಾಗ ಉಪಕಾರ ಹಾಕೊಂಡು ಇದು ಏರೆಣ್ಣೆಲ್ಲ ಒರಿ ಕಷ್ಟ ಉಪನಾಗಿ ನಿಕ್ಲಿನ ಕಾಸೆ ಐದು ಸೇರಿದ ಆಗೊಂಜಿ ಲೋನ್ ಕೊಡೋದಿಲ್ಲ ನಮ್ಮ ಅಂದ ಮಾತಾಡ ನಿಕ್ಲಿಗೆ ಯಾನ ಈ ಸೊಸೈಟಿನ ಎಡ್ಡ ರೀತಿ ಪಂಡ ಯಾನೀನಿ ಅಧ್ಯಕ್ಷ ಎಲ್ಲ ನಿಕ್ಲು ಏರೆಣ್ಣೆಲ್ಲ ಅಧ್ಯಕ್ಷರಾಗಲಿ ಇಂದು ಎನ್ನ ಸೊಸೈಟಿ ಇರ್ತು ಇಂದು ಸಾರ್ವಜನಿಕ ಸ್ವತ್ತು ಇಂದು ಒಂಜಿ ಜಾತಿಗೆ ಸೀಮಿತ ಏನಾಗ್ತದೆ ನಿಮ್ಗೆ ಮಾತ ಜಾತಿ ಹಾಕ್ಲಿಲ್ಲ ಇಂದು ಒಂಜಿ ಸೊಸೈಟಿನ ನಮ್ಮ ಸ್ಟಾರ್ಟ್ ಮಾಡ್ತಾ ಮಾತಾಡೋದ ಅಂತ ಮಾತೆಲ್ಲ ಹೆಚ್ಚಿನ ಸಂಖ್ಯೆಯ ಮೆಂಬರಲ್ಲಿ ಹೆಚ್ಚಿನ ಸಂಖ್ಯೆಯ ಮೆಂಬರ್ಶಿಪ್ ದಿಲೆ ಹೆಚ್ಚಿನ ಸಂಖ್ಯೆಯ ಫಿಕ್ಸೆಡ್ ದಿಲೆ ಹೆಚ್ಚಿನ ಸಂಖ್ಯೆಯ ಸಾಲದ ತಂದು ಈ ಸೊಸೈಟಿನ ಉದ್ಧಾರ ಮಾಡ್ಕೊಂಡು ಬಂದ ನಿಕ್ಲಿನ ಮಾತಾಡಕ್ಕೆ ಏನಂದ್ರೆ ಎನ್ನ ಅಧ್ಯಕ್ಷರ ಭಾಷಣ ಮುಗಿಂಚನೆ ಸೊಸೈಟಿದ ಅಭಿವೃದ್ಧಿ ಮಲ್ಪನಂಚಿತ್ತಿನ ಸರ್ವ ಸಹಕಾರ ಸದಸ್ಯರ ವಿನಂತಿ ಮಾಡಿದರೆ ಅವೇ ರೀತಿ ಇದೆ ಬೊಕ್ಕ ತನ್ನದಾಯಿನ ಅಂಚಿನ ಯೋಜನೆ ಈ ಊರಿಗೂ ಆತ ದೂರ ಹೊಡೆದು ಬರ್ತದೆ ಅರ್ನ ಮುಲ್ಪ ವಾಸ ಸ್ಥಾನ ಜಾಗದ ಮತ್ತು ಮೂಲ ಇತ್ತನಿಂದ ಆಡಲ್ಲ ಬಿಸ್ನೆಸ್ ಬರ ಹೆಚ್ಚಾದ ಬೆಂಗಳೂರು ಬೊಕ್ಕ ನಮ್ಮ ಕಟೀಲು ಆ ಪ್ರದೇಶ ಇತ್ತೊಂದು ಮೂಲ ಈ ಊರದ ಮಿತ್ತದ ಪ್ರೀತಿ ಇಂಚಿನ ಒಂದು ಸಂಸ್ಥೆ ಮಾಡಿದರೆ ಅಂಚಿತ್ತಿನ ಸಂಸ್ಥೆದ ಸದುಪಯೋಗವನ್ನು ಮಾತೆಲ್ಲ ಪಡೆತೊಂದು ಈ ಸಂಸ್ಥೆ ಅಭಿವೃದ್ಧಿ ಆಪಿಲಕತ್ನಿಗಳನ್ನ ಸಲಹೆ ಸೂಚನೆಯನ್ನು ಕೊಡದು ಷೇರು ಠೇವಣಿ ಬೊಕ್ಕ ಇತರ ವ್ಯವಹಾರದ ಗ್ರಾಹಕರಾದ ಸಹಕಾರ ಮಲ್ಪಡು ಬಂಡದು ಆರು ವಿನಂತಿ ಮಾಡಿದರು ಅಧ್ಯಕ್ಷರಿಗೆ ಸೊಲ್ಮೇಲೆ ಅಂಚನೆ ಇತ್ತೆ ಮಾತ ಒಟ್ಟುಗು ಈ ಒಂಜಿ 2ನೇ ವರ್ಷದ ಈ ಒಂಜಿ ನಮ್ಮ ಈ ಸಂಸ್ಥೆದ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನೆತ್ತದ ವಾರ್ಷಿಕ ಸಾಮಾನ್ಯ ಸಭೆತ ಧನ್ಯವಾದ ಸಮರ್ಪಣೆ ಮಾಡ್ತಂದುಲ್ಲರು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಆಗಿರುವ ಸೌಂದರ್ಯ ರಮೇಶ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀನಿವಾಸ್ ಎನ್, ನಾರಾಯಣ್ ಕುಲಾಲ್, ಭರತ್ ಪಿ, ಶ್ರೀಮತಿ ನಿರ್ಮಲಾ, ಕುಮಾರಿ ಸೌಮ್ಯ, ಶ್ರೀ ಅನಿಲ್ ಕುಮಾರ್, ಶ್ರೀ ವಿನಯ್ ರಾಜ್ ಎ ಇವರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಂದಿನಿ ಸೌಹಾರ್ದ ಸಹಕಾರಿ ಕಟೀಲು ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಹಾಗೂ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಶ್ರೀ ಶಶಿಧರ್ ಶೆಟ್ಟಿ ಇವರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ಭಗವತಿ ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿನ ನಿವೃತ್ತ ಮ್ಯಾನೇಜರ್ ಆಗಿದ್ದು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಕಾರ್ಯಗುಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಮ್ಮ ಬಿಡುವಿನ ವೇಳೆಯಲ್ಲಿ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿರುವ ತೋನ್ಸೆ ಪುಷ್ಕಲ್ ಕುಮಾರ್ ಇವರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಈ ವಾರ್ಷಿಕ ಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು.